ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದೆ ಕಾಪು. ಕೈಕಟ್ಟಿ ಕುಳಿತಿದ್ದಾರ ಪುರಸಭೆಯ ಅಧಿಕಾರಿಗಳು. ಯಾವಾಗ ಎಚ್ಚೆತ್ತುಕೊಳ್ತಾರೆ ಈ ಅಧಿಕಾರಿಗಳು? ಇದೇ ಹೊತ್ತಿನ ವಿಶೇಷ. ಏನ್ ಮಾಡ್ತಿದ್ದೀರಾ ಸ್ವಾಮಿ? ನಾನು ಲೋಕೇಶ್ ಹಾಲಹಳ್ಳಿ. ಈಗಾಗಲೇ ಕಾಪು ಭಾಗದಲ್ಲಿ ಕಾಪು ಒಂದು ಪ್ರವಾಸಿ ತಾಣವಾಗಿ ಬೆಳೀತಾ ಇದೆ. ಕಾಪುವಿನಲ್ಲಿ ಈಗ ಮುಖ್ಯವಾಗಿ ಕಾಡ್ತಾ ಇರೋ ಸಮಸ್ಯೆ ಅಂದ್ರೆ ಅಲ್ಲಿನ ಕಾಪುವಿನ ಕಾಪು ಪ್ರದೇಶದಲ್ಲಿ ಇವತ್ತು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಹಾಗೂ ಸರಿಯಾದ ರೀತಿಯಲ್ಲಿ ಸುಸಜ್ಜಿತವಾದಂತಹ ಬಸ್ ಸ್ಟಾಪ್ ವ್ಯವಸ್ಥೆ ಕೂಡ ಇಲ್ಲ. ಈ ಬಗ್ಗೆ ಪುರಸಭೆ ಯಾವ ರೀತಿಯಾಗಿ ಕ್ರಮವನ್ನ ತಗೊಂಡಿದೆ, ಹಾಗೂ ಪುರಸಭೆ ಇದರ ಬಗ್ಗೆ ಗಮನ ಹರಿಸ್ತಾ ಇದೆಯಾ, ಅಲ್ಲಿಯ ಸಾರ್ವಜನಿಕರ ಕೂಗನ್ನ ಪುರಸಭೆ ಕೇಳ್ತಾ ಇದೆಯಾ, ಸ್ಥಳೀಯರಿಗೆ ಆಗ್ತಾ ಇರತಕ್ಕಂತಹ ಸಮಸ್ಯೆಗಳಿಗೆ ಪುರಸಭೆ ಯಾವ ರೀತಿ ಸ್ಪಂದನೆಯನ್ನ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಕೂಲಂಕುಷವಾಗಿ ನಾವು ಚರ್ಚೆಯನ್ನ ಮಾಡಬೇಕಾಗಿದೆ. ಹಾಗಾಗಿ ಈ ಭಾಗದಲ್ಲಿ ಕಾಪುವನ್ನ ಬರೀ ಸ್ವಚ್ಛತೆಗಾಗಿ ಮಾತ್ರ, ಸ್ವಚ್ಛತೆ ಮಾಡೋದ್ರಲ್ಲಿ, ಕ್ಲೀನ್ ಸಿಟಿ ಮಾಡೋದ್ರಲ್ಲಿ ಮಾತ್ರ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಕಾಪುವನ್ನ ಸ್ವಚ್ಛತೆಗೆ ಬಿಟ್ಟು ಬೇರೆ ರೀತಿಯ ಸೌಕರ್ಯಗಳನ್ನು ಕಲ್ಪಿಸುವ ಮೂಲಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಲ್ಲಿ ಯಾಕೆ ವಿಫಲರಾಗಿದ್ದಾರೆ ಅನ್ನೋದ್ರ ಕುರಿತಾಗಿ ಇವತ್ತು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಈ ಕುರಿತಾಗಿ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪುರಸಭೆಯ ಮುಖ್ಯಾಧಿಕಾರಿಗಳಾದಂತಹ ರಾಯಪ್ಪ ಅವರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಕಾಪುವಲ್ಲಿ ಸರಿಯಾದ ರೀತಿಯಲ್ಲಿ ಈಗ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇರತಕ್ಕಂತಹ ಕೂಗು, ಕಾಪುವಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮತ್ತು ಬಸ್ ಸ್ಟಾಪ್ ಇಲ್ಲ, ಸರಿಯಾದ ರೀತಿಯಾದ ಬಸ್ ಸ್ಟಾಪ್ ಇಲ್ಲ ಅಂತ. ಈ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬಂದಿದೆಯಾ ಸರ್? ಖಂಡಿತ ಬಂದಿದೆ. ಈಗಾಗಲೇ ಕಳೆದ ಒಂದು ವಾರದಿಂದ ನಮಗೆ ನ್ಯಾಷನಲ್ ಹೈವೇಲಿ ಸಂಬಂಧಪಟ್ಟ ಹಾಗೆ ವೆಹಿಕಲ್ಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಲ್ಲಿಸುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಏನು ಸರ್ವಿಸ್ ರೋಡ್ ಮಾಡುವಾಗ ರಾಷ್ಟ್ರೀಯ ಹೆದ್ದಾರಿಯವರು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಲ್ಲ, ಅನೇಕ ಅಪಘಾತಗಳಾಗ್ತಾ ಇದೆ. ಒಂದು ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬದಿಯಲ್ಲಿ ಸರ್ವಿಸ್ ರೋಡ್ ನಂತರ ಯಾವುದೇ ಸ್ಥಳ ಇಲ್ಲ ಇಲ್ಲಿದ್ದರೆ ಖಂಡಿತವಾಗಿ ಪುರಸಭೆ ಅದಕ್ಕೆ ಬಸ್ ನಿಲ್ದಾಣಕ್ಕೆ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಈಗಾಗಲೇ ನಾವು ಅದರ ಬಗ್ಗೆ ಪ್ರಯತ್ನ ಮಾಡಿದ್ವಿ. ಮಾರಿಗುಡಿ ದೇವಸ್ಥಾನದ ಹತ್ರ ಆಡಳಿತ ಮಂಡಳಿಯೊಂದಿಗೆ ಸಹ ನಾವು ಮಾತುಕತೆ ನಡೆಸಿದ್ವಿ. ಮುಂದೆ ಅಲ್ಲಿ ಜಾಗ ಕೊಟ್ಟರೆ ಖಂಡಿತವಾಗಿ ನಾವು ಅದು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾಗರಿಕರಿಗೆ, ಪ್ರಯಾಣಿಕರಿಗೆ ತೊಂದರೆ ಆಗದಿದ್ದಾಗೆ ವ್ಯವಸ್ಥೆ, ಬಸ್ ನಿಲ್ದಾಣ ಒಳಗೆ ಬಂದು ಒಂದು 5 ನಿಮಿಷ ನಿಂತು ಹೋಗುವಂಥ ವ್ಯವಸ್ಥೆ ನಾವು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಪೇಟೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹೇಳಿದರೆ ತಾವು, ಹೌದು, ಖಂಡಿತ ಇದು ಪುರಸಭೆ ಆದಮೇಲಲ್ಲ, ಅದಕ್ಕಿಂತ ಮೊದಲಿಂದನೂ ಸಮಸ್ಯೆ ಇದೆ. ಯಾಕಂದರೆ ಅಲ್ಲಿ ಪೇಟೆಯಲ್ಲಿ ವಿಶಾಲವಾದ ಜಾಗ ಇದೆ ಒಂದು, ಮತ್ತು ಅಲ್ಲಿ ವಾಣಿಜ್ಯ ಕಟ್ಟಡಗಳಿದೆ. ಅಲ್ಲಿ ವೆಹಿಕಲು ತುಂಬ ಆಚೆ ಈಚೆ ನಿಲ್ಲಿಸಿ ಬರೋರಿಗೆ ತೊಂದರೆ ಆಗ್ತದೆ. ಈ ಬಗ್ಗೆ ನಾವು ಹಲವು ಬಾರಿ ಅದರ ಬಗ್ಗೆ ಸರ್ವೆ ಮಾಡಿದ್ದೀವಿ, ಹಲವು ಬಾರಿ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗಾಗಲೇ ಪೊಲೀಸ್ ಇಲಾಖೆಯೊಂದಿಗೆ ನಾವು ಮಾತುಕತೆ ನಡೆಸಿದ್ದೇನೆ. ಏನಾರು ಮಾಡಿ ಇದನ್ನು ಒಂದು ಪಾರ್ಕಿಂಗ್ ವ್ಯವಸ್ಥೆ ಸರಿಯಾದ ರೀತಿ ಮಾಡಬೇಕು, ಜನರು ಬರೋರಿಗೆ ಪೇಟೆಗೆ ಸರಿಯಾದ ವ್ಯವಸ್ಥೆ ಮಾಡಬೇಕು, ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಮುಂದಿನ ದಿನದಲ್ಲಿ ಅದು ಕ್ರಮವತ್ತಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಪುರಸಭೆ ಏನೇ ಬೇಕು, ಸೈನಿಂಗ್ ಬೋರ್ಡ್ ಬೇಕಾ ಅಥವಾ ನೋ ಪಾರ್ಕಿಂಗ್ ಬೋರ್ಡ್, ಇವೆಲ್ಲವನ್ನು ಪುರಸಭೆಯಿಂದ ಮಾಡಿಕೊಡ್ತೀವಿ ಎಂಬುದಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ನಾವು ಮಾತಾಡಿ ಡಿಸ್ಕಸ್ ಮಾಡಿದ್ವಿ. ಈಗಾಗಲೇ ಉಪನಿರೀಕ್ಷಕರೊಂದಿಗೆ ಮಾತಾಡಿ ಡಿಸ್ಕಸ್ ಮಾಡಿದ್ವಿ. ಈಗ ಮಳೆ ಬಿಟ್ಟ ನಂತರ ಅದನ್ನು ನಾವು ಪ್ರಾರಂಭ ಮಾಡ್ತೀವಿ ಖಂಡಿತವಾಗಿ. ಈಗ ನೀವು ಹೇಳಿದ ಹಾಗೆ ಮುಂಚಿನಿಂದ ಕೂಡ ಈ ಸಮಸ್ಯೆ ಇತ್ತು ಅಂತ ಹೇಳಿದ್ರಿ ನೀವು. ಮುಂಚಿನಿಂದ ಸಮಸ್ಯೆ ಇತ್ತು, ಸರಿ. ಈಗ ಪುರಸಭಾ ಆಡಳಿತದ ಅಡಿಯಲ್ಲಿ ಬಂದಾಗ ನೀವು ಅದರ ಬಗ್ಗೆ ಎಚ್ಚೆತ್ತುಕೊಂಡು ಸರಿಯಾದ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೋದಿತ್ತಲ್ವೇ? ಖಂಡಿತ ಇದರ ಬಗ್ಗೆ ಖಾಲಿ ಪುರಸಭೆ ಮಾಡಲಿಕ್ಕೆ ಆಗುದಿಲ್ಲ. ಪಾರ್ಕಿಂಗ್ ಪೊಲೀಸ್ ಇಲಾಖೆ ನಾವು ಜಂಟಿಯಾಗಿ ಮಾಡಬೇಕಾಗ್ತದೆ. ಯಾಕಂದರೆ ಪೊಲೀಸ್ ನಮಗೆ ಆ ಎಲ್ಲೆಲ್ಲಿ ವೆಹಿಕಲ್ ನಿಲ್ಬೇಕೆಂಬುದು ಅವರು ಡೈರೆಕ್ಟ್ ನಿರ್ದೇಶನ ಕೊಡಬೇಕಾಗ್ತದೆ. ನಾವಿಬ್ಬರು ಜಂಟಿಯಾಗಿ ಅದನ್ನು ಸರ್ವೆ ಮಾಡಬೇಕಾಗ್ತದೆ. ಮಾಡಿದರೆ ಮಾತ್ರ ಪುರಸಭೆ ಮಾಡಿದರೆ ಯಾರು ವೆಹಿಕಲ್ ಅವ್ರು ಕೇಳೋದಿಲ್ಲ. ಶಿಸ್ತುಬದ್ಧವಾಗಿ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆ ನಾವು ಜಂಟಿಯಾಗಿ ನಾವು ಮಾಡಬೇಕು. ಇಬ್ಬರು ನಮ್ಮ ಕರ್ತವ್ಯ ಅದು. ನಾವಿಬ್ಬರು ಜಂಟಿಯಾಗಿ ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ ಬರ್ತದೆ. ಇಲ್ಲಿದ್ರೆ ಪ್ರಯೋಜನ ಇಲ್ಲ, ಪುನಃ ಯಥಾಸ್ಥಿತಿ ಮಾಡ್ತಾರೆ. ನಾವು ಈಚೆ ಬಂದಮೇಲೆ ಪ್ಲಾಸ್ಟಿಕ್ ಯಾವ ರೀತಿ ನಿಷೇಧ ಮಾಡಿದ ನಂತರ ನಾನು ವರ್ಗಾವಣೆಯಾಗಿ ನಾನು ಮೂಡುಬಿದಿಗೆ ಬಂದ ಪುನಃ ಪ್ಲಾಸ್ಟಿಕ್ ಬಂದಿತ್ತು ಅಲ್ಲಿ, ಪುನಃ ಪ್ರಾರಂಭ ಮಾಡಿದರು, ಪುನಃ ಬಂದ ಕೂಡಲೇ ಬಂದಾಯಿತು. ಈ ರೀತಿ ಪೊಲೀಸ್ ಇಲಾಖೆ ನಾವು ಅಚ್ಚುಕಟ್ಟಾಗಿ ಅದನ್ನು ಮಾಡಬೇಕಾಗ್ತದೆ. ಇಲ್ಲಿದ್ರೆ ಪುರಸಭೆ ಒಂದಿಂದ ಸಾಧ್ಯ ಇಲ್ಲ. ನಮ್ಮ ಬಾಡಿ ಅದಕ್ಕೆ ತುಂಬ ಸಹಕಾರ ಕೊಡ್ತಾ ಇದೆ. ಸಹಕಾರ ಕೊಡ್ತಾ ಇದ್ರು ಕೂಡ ಯಾಕೆ ಕೆಲಸಗಳು ವಿಳಂಬ ಆಗ್ತಾ ಇದೆ? ಇಲಾಖೆ ನಾವು ಇಬ್ಬರು ಜಂಟಿಯಾಗಿ ಮಾಡಬೇಕು. ಈಗಾಗಲೇ ಪೊಲೀಸ್ ಇಲಾಖೆ ಬರೆದಿದ್ವಿ, ಅವರು ನಾವು ಸ್ಪಂದಿಸಿದ್ರೆ ಖಂಡಿತವಾಗಿ ನಾವು ಮಾಡ್ತೀವಿ. ಹಾಗಾದ್ರೆ ಪೊಲೀಸ್ ಇಲಾಖೆಗೆ ಈಗ ನಿಮ್ಗೆ ಸ್ಪಂದನೆ ಕೊಡಬೇಕು ಅಂತ ನೀವು ಹೇಳ್ತಿದ್ದೀರಾ? ನೀವು ಹೇಳ್ತಾ ಇದ್ದೀರಾ ಪೊಲೀಸ್ ಇಲಾಖೆ ನಮಗೆ ಸ್ಪಂದಿಸಬೇಕು ಅಂತ. ಆದ್ರೆ ಪೊಲೀಸ್ ಇಲಾಖೆ ಮತ್ತು ಈ ಒಂದು ಪುರಸಭೆ ಇಲಾಖೆ ಇವರಿಬ್ಬರ ಗುದ್ದಾಟದಲ್ಲಿ, ಇವರಿಬ್ಬರ ಮಾತುಕತೆಗಳಲ್ಲಿ, ಇವರಿಬ್ಬರ ವಿಷಯದಲ್ಲಿ ಇಲ್ಲ ಗುದ್ದಾಟ ಇಲ್ಲ. ಆಲ್ರೆಡಿ ಅವರು ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ. ಮಾಡುವ ಸರ್ ಅಂತೇಳಿ ನಾನೇ ಸ್ವತಃ ಹೋಗಿ
ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರಿ ಈ ಪಬ್ಲಿಕ್ಕಿಂದ ದೂರ ಬರ್ತಾ ಇದೆ. ಈಗ ಸಾರ್ವಜನಿಕರಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಆಲ್ರೆಡಿ. ತಾವು ಹೇಳಿದ್ರಲ್ಲ ಸ್ವಚ್ಛತೆಗೆ ಮಾತ್ರ ಅಲ್ಲ, ತಾವು ಹೇಳಿದ್ರೆ ಸ್ವಚ್ಛತೆಗೆ ಮಾತ್ರ ಆದ್ಯತೆ ಅಲ್ಲ, ನೀವು ಇಡೀ ನಗರವನ್ನು ನೋಡಿ ಕಾಂಕ್ರೀಟ್ ರೋಡ್ ಆಗಿದೆ, ಚರಂಡಿಗಳಾಗಿ ಒಳಗೂ ನೋಡ್ಬೇಕು ನೀವು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಾಲೋನಿಗಳು ನೋಡಿದ್ರೆ ಎಲ್ಲಿಲ್ಲದ ರಸ್ತೆ ಅಭಿವೃದ್ಧಿ ಆಗಿದೆ, ಎಲ್ಲವೂ ಆಗಿದೆ, ಎಲ್ಲವೂ ಆಗಿದೆ. ಮುಖ್ಯವಾಗಿ ಹಾಕಬೇಕಾಗಿದ್ದವೆ ಆಗಿಲ್ಲ. ಇದು ಪುರಸಭೆ ಮತ್ತು ಪೊಲೀಸ್ ಇಬ್ಬರು ಜಂಟಿಯಾಗಿ ನಾವು ಮಾಡಬೇಕು. ನಮ್ಮ ಪುರಸಭೆಯಿಂದ ಏನು ಅನುದಾನ ಬೇಕೋ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಖಂಡಿತವಾಗಿ. ಇವತ್ತು ಸಿದ್ಧ. ಪೊಲೀಸ್ ಇಲಾಖೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಅವರು 1 ವೀಕ್ ಅವರು ಬಿಜಿ ಇದ್ದಾರೆ ಯಾವುದರಲ್ಲಿ, ಬಂದ ಮೇಲೆ ಮಾಡುವ ಸರ್ ಅಂತ ನಾನು ಹೇಳಿದೆ. ನಾನು ಲೆಟರ್ ಸಹ ಬರ್ತಿದ್ದೀನಿ ಅವರಿಗೆ, ಅವರು ಸ್ಪಂದಿಸಿದ್ದಾರೆ, ಒಳ್ಳೆ ಮಾಡಿದ್ದಾರೆ. SI ಒಳ್ಳೆ ಇದ್ದಾರೆ, ಖಂಡಿತವಾಗಿ ಒಳ್ಳೆ ವ್ಯಕ್ತಿ. ಹಾಗೆ ಅವರಿಗೆ ಟೈಮು ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ರೆ ಬೇರೆ ಏನೂ ಇಲ್ಲ ಇದರಲ್ಲಿ. ಖಂಡಿತವಾಗಿ ಮಾಡ್ತೀವಿ. ತಾವು ಹೇಳಿದಾಗೆ ಸರ್ ಮಾತಾಡೋಣ. ಒಂದು ಕರೆ ಇದೆ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್? ನಿಮ್ಮ ಹೆಸರು? ಸರ್ ನಾನು ಮಜೂರು ಕಾಪುಯಿಂದ ಮಾತಾಡ್ತಿದ್ದೇನೆ. ಹೇಳಿ ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು ಮೊಹಮ್ಮದ್ ಉವೈಸ್ ಅಂತ. ಮೊಹಮ್ಮದ್ ಉವೈಸ್. ಎಸ್, ಈಗಾಗಲೇ ಕಾಪು ಪುರಸಭೆ ಇವಾಗ ಪಾರ್ಕಿಂಗ್ ಆಗಲಿ ಅಥವಾ ಬಸ್ ಸ್ಟಾಪ್ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ವಿಫಲವಾಗಿರುವ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ರಾಯಪ್ಪನವರು ಇದ್ದಾರೆ ಸರ್, ಮಾತನಾಡಿ. ನಿಮ್ಮ ಸಮಸ್ಯೆಗಳೇನಿದ್ರು ಕೇಳಿ. ಮೊದಲನೇದಾಗಿ ರಾಯಪ್ಪರಿಗೆ ಒಂದು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ನಾನು ಇಷ್ಟವರೆಗೆ ಅವ್ರನ್ನ ನೋಡ್ಲಿಲ್ಲ, ಆದ್ರೂ ಕಾಪು ಪರಿಸರದಲ್ಲಿ ಅವ್ರು ಮಾಡಿರೋದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ಲಾಸ್ಟಿಕ್ ಆಗ್ಬೋದು, ಪಾರ್ಕಿಂಗ್ ಒಂದು ಸಮಸ್ಯೆ ಬಿಟ್ಟು ಬೇರೆ ಎಲ್ಲದರಲ್ಲಿ ಅವರು ಒಳ್ಳೆ ಕೆಲಸನೇ ಮಾಡಿದ್ದಾರೆ ರಾಯಪ್ಪ ಅವರು. ನಾನು ಇವತ್ತು ಅವರದ್ದು ಬೈಬಲ್ ನೋಡ್ತಾ ಇರೋದು. ಕಾಪ್ನಲ್ಲಿ ಯಾರ ಅಂಗಡಿಗೆ ಹೋದ ಕೇಳಿದ್ರೆ ಪ್ಲಾಸ್ಟಿಕ್ ಇಲ್ಲ, ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಆದ್ರೆ ಲಾಸ್ಟ್ ಟೈಮ್ ಒಂದು ಕೆಲಸ ಮಾಡಿದ್ರು ಸರ್, ರೋಡ್ ಒಳ್ಳೆದೇ ಇತ್ತು ನಮ್ದು ಕಾಪು. ವ್ಯವಸ್ಥೆ ಆದ್ಮೇಲೆ ರೋಡ್ ಅಂತಲ್ಲ ಸರ್, ಎಲ್ಲಂಟಿಗಿಂತ ಕಡೆ ಆಗಿ ಹೋಗಿದೆ ಕಾಪು ರೋಡ್. ಹಾಗಾದ್ರೆ ಕಾಪು ಜನತೆಗೆ ಬಸ್ ಸ್ಟಾಪ್ ಪಾರ್ಕಿಂಗ್ ಬೇಡವಾ ಸರ್? ಎಲ್ಲ ಉಂಟು ಸರ್, ಎಲ್ಲ ಉಂಟು ಸರ್. ಬಸ್ ಸ್ಟಾಪ್ ಉಂಟು ಸರ್, ಓಕೆ. ಅದೇ ಹೇಳ್ದಲ್ಲ ಸರ್, ಬಸ್ ಸ್ಟಾಪ್ ಎಲ್ಲ ಕರೆಕ್ಟ್ ಉಂಟು. ಅಂದ್ರೆ ಈ ನಡುವೆ ಒಂದು ಮಳೆಗಾಲಕ್ಕಿಂತ ಮುಂಚೆ ಏನು ಅವರು ಚರಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಸರಿಯಾಗಿ ಮಾಡ್ಲಿಲ್ಲ ಸರ್. ಮಾಡಿದ್ದು ಅರ್ಧ ತಿಂದು ಮಾಡಿದಾಗೆ ಆಗಿದೆ. ಅದ್ರಿಂದ ಈಗ ಎಷ್ಟೋ ಜನ ಮುಂಚೆ ಕಾಪು ರೋಡ್ ಅನ್ನು ಎಷ್ಟು ಕ್ಲೀನ್ ಇತ್ತಂದ್ರೆ ಫುಲ್ ಡಾಮರ್, ಈಗ ಅಲ್ಲಲ್ಲಿ ಹೊಂದೆಲ್ಲ ಬಿದ್ದು ಸರ್ ಎಷ್ಟು ಆಕ್ಸಿಡೆಂಟ್ ಆಗ್ತಾ ಉಂಟು. ಅದಕ್ಕೆ ರಾಯಪ್ಪ ಅವರಿಗೆ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೇನೆ. ಪಾರ್ಕಿಂಗ್ ಎಲ್ಲ ಓಕೆ ಸರ್, ನಾವು ಹೋಗೋ ರೋಡ್ ಒಂದ್ ಸರಿ ಮಾಡಿ ಸರ್. ಏನಂದ್ರೆ ನಾನು ಇಷ್ಟವರೆಗೆ ರಾಯಪ್ಪ ಅವರು ನೋಡ್ಲಿಲ್ಲ, ಏನು ಇದು ಮಾಡ್ಲಿಲ್ಲ. ಅದು ಮಾಡಿದ ಕೆಲಸ ಮಾತ್ರ ತುಂಬಾ ಗ್ರೇಟ್ ಸರ್. ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗಳಿಗಾಗಿ. ಎಸ್, ಈಗಾಗಲೇ ಅವ್ರು ಹೇಳೋ ಹಾಗೆ ರಸ್ತೆಗಳನ್ನೆಲ್ಲ ಸರಿಪಡಿಸಿದೀವಿ ಅಂತ ಈಗಷ್ಟೇ ನೀವು ಹೇಳಿದ್ರಿ. ಆದ್ರೆ ಈಗ ಅವರ ಪ್ರಶ್ನೆ ಕೂಡ ಅದೇ, ನಮಗೆ ಇದೆಲ್ಲ ಅವ್ರು ಹೇಳಿದ್ದು ಸರಿಪಡಿಸಿಲ್ಲ ನಮಗೆ. ಕಳೆದ ಏಪ್ರಿಲ್ ನಾನು ಚುನಾವಣೆ ನಿಮಿತ್ತ ಮೂಡುಬಿದಿರಿಗೆ ನನಗೆ ವರ್ಗಾವಣೆ ಆಯಿತು. ಆ ಸಂದರ್ಭದಲ್ಲಿ ಒಳಚರಂಡಿಗಾಗಿ ರೋಡನ್ನು ಅಗೆದಿದ್ದಾರೆ, ಕಂಪ್ಲೀಟ್ ಪೇಟೆ ರೋಡು. ಅದು ಕಂಪ್ಲೀಟ್ ಮಳೆಗಾಲ ಪ್ರಾರಂಭ ಆದ ನಂತರ ಅಲ್ಲಲ್ಲಿ ಹೊಂಡ ಬೀಳಲಿಕ್ಕೆ ಕಾರಣ ಆಯಿತು. ಮತ್ತು ನಾನು ಜೂನು 11ನೇ ತಾರೀಕು ತಿರುಗಿ ಇಲ್ಲಿ ವಾಪಸ್ ಇಲ್ಲಿ ನನ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಾಗ ರಸ್ತೆಗಳಲ್ಲೆಲ್ಲ ಈ ಮ್ಯಾನ್ಯುವಲ್ ಮಾಡಿದಂಥ ರಸ್ತೆಗಳು ಗುಂಡಿ ಬಿದ್ದಿದೆ. ಅದನ್ನು ಈಗ ಬಿದ್ದಿದ್ದು ಮಳೆಗಾಲದಲ್ಲಿ ಏನು ಮಾಡ್ಲಿಕ್ಕೆ ಬರಲ್ಲ. ಈಗ ತಾತ್ಕಾಲಿಕವಾಗಿ ಅದನ್ನು ಪ್ಯಾಚ್ ಮಾಡಿದ್ದಾರೆ. ಮಳೆ ಮುಗಿದ ಮೇಲೆ ರೋಡ್ ಹಿಂದೆ ಹೇಗಿತ್ತು ಅದೇ ರೀತಿ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಗುತ್ತಿಗೆದಾರಿಗೆ ಸಹ ನಾವು ಡಿಸ್ಕಸ್ ಮಾಡಿದ್ವಿ. ಮಳೆ ಆದ್ದರಿಂದ ವಿಪರೀತ ಮಳೆ ಇದೆ. ಮಳೆ ಮುಗಿದ ಮೇಲೆ ನಮ್ಮ ಹಿಂದೆ ಯಾವ ರೀತಿ ರೋಡ್ ಇತ್ತು ಡಾಂಬರ್ ರೋಡ್, ಅದನ್ನು ಅದೇ ರೀತಿಯಾಗಿ ಅದನ್ನ ಯಥಾಸ್ಥಿತಿ ಮಾಡ್ತೀವಿ. ಅದನ್ನು ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ರಾಷ್ಟ್ರೀಯ ಹೆದ್ದಾರಿಯಾಗಿ ಹಲವು ವರ್ಷಗಳಾಯ್ತು. ಈಗ ರಾಷ್ಟ್ರೀಯ ಹೆದ್ದಾರಿ ಆದ್ರೂ ಕೂಡ ಈ ಅಭಿವೃದ್ಧಿಗಳು ಇನ್ನೂ ಯಾಕೆ ಸ್ಥಗಿತಗೊಂಡಿವೆ ಅನ್ನೋದು ಮುಖ್ಯವಾಗಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ನೀವು ಸಾಮಾನ್ಯವಾಗಿ ಹೇಳ್ತೀರಿ ನಮಗೆ ಪೊಲೀಸ್ ಇಲಾಖೆಯ ಸಪೋರ್ಟ್ ಬೇಕು, ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ, ನಾವು ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ. ಆದ್ರೆ ಅಷ್ಟು ವರ್ಷಗಳಾಗಿದೆ ರಾಷ್ಟ್ರೀಯ ಹೆದ್ದಾರಿ ಈಗ ಅಲ್ಲಿ ಆಗಿ, ಕಳೆದ 7-8 ವರ್ಷಗಳಾಗಿದೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗಿ ಅಲ್ಲಿ. ಆದ್ರೂ ಕೂಡ ಈ ವಿಳಂಬ ರೀತಿಯಾದ ಒಂದು ವ್ಯವಸ್ಥೆ ಕಲ್ಪಿಸುವಲ್ಲಿ ವಿಫಲರಾಗಿರ್ತಕ್ಕಂಥದ್ದು. ಇದಕ್ಕೆ ಹಾಗಾದ್ರೆ ಸಮರ್ಪಕವಾದಂತಹ ವ್ಯವಸ್ಥೆನೇ ಇಲ್ವಾ ಹಾಗಾದ್ರೆ? ನೋಡಿ, ರಾಷ್ಟ್ರೀಯ ಹೆದ್ದಾರಿ ಅದು ಒಂದು ಆ ಯೋಜನೆನೇ ಬೇರೆ. ಅದು ರಾಷ್ಟ್ರೀಯ, ಅದಕ್ಕೊಂದು ಯೋಜನಾ ನಿರ್ದೇಶಕರಿದ್ದಾರೆ, NH ಅಂತ ಇದೆ, ಅದಕ್ಕೆ ಪ್ರಾಜೆಕ್ಟ್ ಡೈರೆಕ್ಟರ್ ಇದ್ದಾರೆ, ಅದಕ್ಕೆ ಮತ್ತೆ ಅದನ್ನ ಗುತ್ತಿಗೆನೂ ಸಹ ಬೇರೆಯವರು ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಈಗ ಕುಂದಾಪುರದಿಂದ ಹಿಡಿದು ಕೊಟ್ಟು ಮಂಗಳೂರವರೆಗೆ ಆಗ್ತಾ ಇದೆ, ನಿಮಗೂ ಗೊತ್ತಿದೆ. ಅದು ನಮ್ಮ ಅಂಡರಲ್ಲಿ ಬರಲ್ಲ. ಆದರೆ ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ಸ್ಥಳೀಯ ಏನು ಸಮಸ್ಯೆಗಳು, ಗ್ರಾಮ ಪಂಚಾಯಿತಿಗಳು ಇವನ್ನಲ್ಲಿ ಇನ್ವಾಲ್ವ್ ಮಾಡಿ ಅವರು ಸಲಹೆ ಸೂಚನೆ ಮಾಡಿದರೆ ಇಷ್ಟು ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಅವರು ಯಾರೋ ಗುತ್ತಿಗೆದಾರ ಕೊಟ್ಟಿದ್ದಾರೆ, ಅವರಷ್ಟಿಗೆ ಅವ್ರು ಮಾಡ್ತಾರೆ. ನಾವು ಏನು ಹೇಳಿದ್ರೆ ನಮ್ಮ ಮಾತು ಕೇಳೋದಿಲ್ಲ ಅವರು. ಈ ಸರ್ವಿಸ್ ರೋಡ್ಗಳಷ್ಟೇ ನಮ್ಮ ಕಾಪಲ್ಲಿ ಅಲ್ಲೆಲ್ಲೆಲ್ಲೇ ಬಿಟ್ಟು ಹೋಗಿದ್ದಾರೆ. ಸಮಸ್ಯೆಗಳಿಂದ ಅದೇ ಸರಿಯಾದ ರೀತಿ ಸರ್ವಿಸ್ ರೋಡ್ಗಳಿಲ್ಲ.
ಜನರಿಗೆ ಹೋಗ್ಲಿಕ್ಕೆ ಸರಿಯಾಗಿ ಹೋಗ್ದಿಲ್ಲ. ಆದ್ರಿಂದ ಸರಿಯಾಗಿ ಮಾಡಿದಿದ್ರೆ ಈ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆನೇ ಬೇರೆ ಇದೆ, ಕಾಂಟ್ರಾಕ್ಟರ್ ಬೇರೆ ಇದ್ದಾರೆ. ಹಾಗೆ ನಾವು ಅವ್ರಿಗೆ ಏನು ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಗುತ್ತಿಗೆದಾರರಾದ್ರೆ ನಾವು ಏನಾರು ಹೇಳ್ಬೋದು ಅವರಿಗೆ, ನಮ್ಮ ಮಾತು ಕೇಳುವುದಿಲ್ಲ ಅವರು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಅಲ್ಲಿ ಬಂಟಿಂಗ್ಗಳನ್ನ ತೆಗಿಸ್ತೀರಾ? ಎಸ್. ಆಯ್ತಾ, ಬಂಟಿಂಗ್ಗಳನ್ನ ತೆಗಿಸ್ತಾರೆ, ಪಾರ್ಕಿಂಗ್ ವ್ಯವಸ್ಥೆನ ಯಾಕೆ ಮಾಡ್ತಾ ಇಲ್ಲ ಅನ್ನೋದಷ್ಟೇ. ಏನಂದ್ರೆ ಇವತ್ತು ನಗರಗಳು ನೀವು ಪಾರ್ಕಿಂಗ್ದು ತುಂಬ ಪ್ರಶ್ನೆ ಮಾಡ್ತಾರೆ. ಖಂಡಿತವಾಗಿ ಅದ್ರ ಬಗ್ಗೆ ನನಗೂ ಸಹ ಸ್ವಲ್ಪ ಅಳುಕಿದೆ. ಯಾಕಂದ್ರೆ ನಾವು ಮಾಡಲಿಲ್ಲ ಅಂತ ನಮಗೆ ಸಾರ್ವಜನಿಕರ ಸಮಸ್ಯೆ ಕೂಡ ಮುಖ್ಯವಾಗಿ ಅದೇ. ಖಂಡಿತ. ಈಗ ನಮಗೆ ಸಾರ್ವಜನಿಕರೇ ದೇವರಿದ್ದಾಗೆ. ನಾನು ಎಣಿಸಿದ ಮಟ್ಟಿಗೆ ನಾನು ಬೆಳಗ್ಗೆ 6 ಗಂಟೆಗೆ ಬರ್ತೇನೆ ನಾನು ಡ್ಯೂಟಿಗೆ. ಬೆಳಿಗ್ಗೆ 6 ಗಂಟೆ ಬಂದು ನಾನು ಪಬ್ಲಿಕ್ ಒಟ್ಟಿಗೆ ನಾನು ವಿನಲ್ವ್ ಆಗ್ತೇನೆ, ಕಾಲಲ್ಲೇ ನಡಿತೇನೆ. ಯಾಕಂದರೆ ಬಂಟಿಂಗ್ಸ್ ಅಂತ ಹೇಳುವಾಗ ಕಾಪು ನೀವು ನೋಡಿ, ಬೆಂಗಳೂರು ನಗರಗಳಲ್ಲಿ ನೋಡುವಾಗ ಬಂಟಿಂಗ್ಸ್ ಬ್ಯಾನರ್ ಆಗಿ ಅದರ ಚಂದನೆ ಹೋಗಿದೆ. ನಮ್ಮ ಕಾಪು ಆಗಲ್ಲ. ಇಡೀ ಪೇಟೆಯಲ್ಲಿ ಮರಗಳಿದೆ, ಗಿಡ ಮರಗಳಿದೆ, ಚಂದ ಎಲ್ಲೂ ಇಲ್ಲ ಅಂತ ಪೇಟೆ ಸಿಗಲ್ಲ ನಿಮಗೆ. ಅಲ್ಲಿ ಆ ಮರಗಳಿಗೆಲ್ಲ ಬಂಟಿಂಗ್ಸ್ ಹೊಡೆಯೋದು, ಬೋರ್ಡ್ಸ್ ಎಲ್ಲ ಹೊಡೆಯೋದು. ಈಗ ನೋಡಿ, ನಾವು ಮನುಷ್ಯರಾದರೆ ನಮಗೇನಾದ್ರು ಸ್ವಲ್ಪ ತಾಗಿದ ನೋವಾಗ್ತದೆ, ಅವು ಮೂಕ ಅದು ನಮಗೆ ನೆರಳು ಕೊಡ್ತದೆ ಮತ್ತು ಇಂಗಾಲದ ಡೈಆಕ್ಸೈಡ್ ಕೊಡ್ತದೆ ನಮಗೆ. ಅಂಥದಕ್ಕೆ ನಾವು ಹಿಂಸೆ ಮಾಡ್ತಾರಲ್ಲ, ಆ ಹಿನ್ನೆಲೆಯಲ್ಲಿ ಆ ಚಂದ ಕಾಣಬೇಕೆಂಬುದಾಗಿ ನಾವು ನಿಷೇಧ ಮಾಡಿದ್ವಿ. ಯಾವುದು ಮಾಡಲಿಕ್ಕೆ ಪೇಟೆಯಲ್ಲಿ ನಿಷೇಧ ಮಾಡಿ 2 ವರ್ಷ ಆಯ್ತು. ನಾವು ಯಾವುದು ಬಂಟಿಂಗ್ಸ್ ಬ್ಯಾನರ್ಸ್ ಕಟ್ಟಲಿಕ್ಕೆ ಬಿಡುವುದಿಲ್ಲ ಅಲ್ಲಿ ಆ ರೀತಿ ನಾವು ಮಾಡಿದ್ದೀವಿ. ಇದೊಂದು ಪಾರ್ಕಿಂದ ಒಂದು ಖಂಡಿತವಾಗಿ ನಾವು ಅದನ್ನು ಈ ಬಾರಿ ನಾನೇ ಪೊಲೀಸ್ ಇಲಾಖೆಯೊಂದಿಗೆ ಸ್ವತಃ ನಾನೇ ಹೋಗಿ ಅವನು ಹಿಡಿದು 1 ವಾರದೊಳಗೆ ನಾನು ವ್ಯವಸ್ಥೆ ಮಾಡಿ. ಯಾಕಂದ್ರೆ ಈಗಾಗಲೇ ಸಾರ್ವಜನಿಕರಲ್ಲಿ ನೀವು ಈಗ ನಮ್ಮ ವಿಜುವಲ್ಸ್ ಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಸಾರ್ವಜನಿಕರಲ್ಲಿ ತುಂಬಾ ಪರದಾಡ್ತಾ ಇರ್ತಕ್ಕಂಥ ಒಂದು ಪಾರ್ಕಿಂಗ್ ಇಲ್ಲ. ನಮ್ಗೆ ಈಗ ಮಳೆಗಾಲದಲ್ಲಿ ನೋಡಿ ಬಸ್ ಸ್ಟಾಪ್ ಗಳಿಲ್ಲ, ವಿದ್ಯಾರ್ಥಿಗಳಿದ್ದಾರೆ, ಶಾಲಾ ಕಾಲೇಜುಗಳಿಗೆ ಹೋಗುವಂತ ವಿದ್ಯಾರ್ಥಿಗಳು, ಅಧಿಕಾರಿಗಳಿದ್ದಾರೆ, ಬಸ್ ವ್ಯವಸ್ಥೆ ಬೇಕು ಅವ್ರಿಗೆ. ಬಸ್ ವ್ಯವಸ್ಥೆ ಇದೆ, ಆದ್ರೆ ಸರಿಯಾದ ರೀತಿಯಾದ ಬಸ್ ನಿಲ್ದಾಣ ಇಲ್ಲ ಅಲ್ಲಿ. ಕರೆಕ್ಟ್. ಈಗಾಗಲೇ ನಾನು ತಮಗೆ ಹೇಳಿದೆ, ಮಾರಿಗುಡಿ ಹತ್ರ ಈಗಾಗಲೇ ನಾನು ಡಿಸ್ಕಸ್ ಮಾಡಿದ್ದೀನಿ. ಸ್ವಲ್ಪ ಜಾಗ ನಮಗೆ ಕೊಟ್ಟರೆ ನಾವಲ್ಲಿ ಸರ್ವಿಸ್ ರೋಡ್ ಆದಮೇಲೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿಕೊಡ್ತೀವಿ. ಈಚೆ ಉಡುಪಿ ಕಡೆ ಬರೋರಿಗೆ ಆ ಭಾಗದಲ್ಲಿ ಒಂದು ವ್ಯವಸ್ಥೆ ನಾವು ಮಾಡಿಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ. ಅಥವಾ ಡೊನೇಟಿಂದ ಅದು ಮಾಡಿಸಿ ಅದು ವ್ಯವಸ್ಥೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಅದು ವ್ಯವಸ್ಥೆ ಆದರೆ ನಾವು ಮಾಡಿಕೊಡ್ತೀವಿ ಖಂಡಿತವಾಗಿ. ಈ ಬಗ್ಗೆ ಸರ್ಕಾರ ಆಗಿರ್ಬೋದು ಅಥವಾ ಅಲ್ಲಿ ನಾಯಕರಾಗಿರ್ಬೋದು, ಆ ಭಾಗದ ಶಾಸಕರು, ಸಚಿವರುಗಳಾಗಿರ್ಬೋದು, ಯಾವ ರೀತಿಯಾಗಿ ಮಾತಾಡ್ತಾ ಇಲ್ವಾ ಈ ಕುರಿತಾಗಿ? ಇಲ್ಲ, ಅವರಿಗೂ ಅದ್ರ ಬಗ್ಗೆ ಕಾಳಜಿ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದರೆ ಜನಪದ ಅವ್ರಿಗೆ ತುಂಬ ಕಾಳಜಿ, ನಮ್ಗಿಂತ ಹೆಚ್ಚು ಅವರಿಗೆ ಕಾಳಜಿ ಇರೋದು. ನಾವು ಅಧಿಕಾರಿಗಳು ಸ್ವಲ್ಪ ಹಿಂದೆ ಬರ್ತೀವಿ, ಅವರು ಅತಿ ಬೇಗವಾಗಿ ಜನರೊಟ್ಟಿಗೆ ಸಂಪರ್ಕದಲ್ಲಿರೋರು. ಅವ್ರಿಗೆ ತುಂಬ ಇದೆ ಅದ್ರ ಬಗ್ಗೆ, ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ನಮ್ಗಿಂತ ಹೆಚ್ಚಿಂತ ಅವ್ರಿಗಿದೆ. ಖಂಡಿತವಾಗ ನಮಗೆ ಸಹ ಹೇಳಿದ್ದಾರೆ ಅವರು, ಸಹ ಫೋನಲ್ಲಿ ನೋಡಿ ವ್ಯವಸ್ಥೆ ಮಾಡಿ ಚೀಫ್ ಆಫೀಸರ್ ಎಂಬುದಾಗಿ ನಮಗೆ ಹೇಳಿದ್ದಾರೆ. ಖಂಡಿತವಾಗಿ ಎಲ್ಲ ಜನರು ಹೇಳಿದ್ದಾರೆ, ಜನಪ್ರತಿನಿಧಿಗಳು ಸಹ ನಮಗೆ ಗಮನಕ್ಕೆ ತಂದಿದ್ದಾರೆ. ಈ ವ್ಯವಸ್ಥೆ ಅಂದರೆ ಸರ್ವಿಸ್ ರೋಡ್ ಆದ ನಂತರ ಯಾವುದೇ ಸ್ಥಳವೇ ಇಲ್ಲ ನಮಗೆ, ಅದೇ ದೊಡ್ಡ ಪ್ರಾಬ್ಲಮ್. ಒಂದು ಸ್ವಲ್ಪ ಒಂದು ಸೆನ್ಸ್ ಜಾಗ ನಮಗೆ ಕೊಟ್ಟರೆ ನಾವು ಅದಕ್ಕೆ ಮಾಡಲಿಕ್ಕೆ ನಾವು ಬದ್ಧ. ಖಂಡಿತವಾಗಿ ಮಾಡ್ತೀವಿ. ಜಾಗದ ಸಮಸ್ಯೆ ಇರೋದ್ರಿಂದ ಪ್ರಾಬ್ಲಮ್ ಇದು. ನಾವು ಚರ್ಚೆಯನ್ನು ಮುಂದುವರಿಸೋಣ. ಈಗಾಗಲೇ ರಾಯಪ್ಪನವರು, ಕಾಪು ಪುರಸಭೆಯ ಮುಖ್ಯಾಧಿಕಾರಿ ಆದಂತಹ ರಾಯಪ್ಪನವರು ನಮ್ಮ ಜೊತೆ ಇದ್ದಾರೆ. ಈಗ ನೀವು ಕಾಪು ಭಾಗದಲ್ಲಿ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ರೆ, ಸಪೋಸ್ ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಬಹುದು. ನಾನು ರಾಯಪ್ಪ ಅವ್ರ ಜೊತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ. ವಿರಾಮದ ಬಳಿಕ ಏನ್ ಮಾಡ್ತಿದ್ದೀರಾ ಸ್ವಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಕಾಪುವಿನಲ್ಲಿ ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಸರಿಯಾದ ಬಸ್ ನಿಲ್ದಾಣ ಇಲ್ಲ ಅಂತ ಈಗ ಆಲ್ರೆಡಿ ಸಾರ್ವಜನಿಕರು ಅಲ್ಲಿ ಕಷ್ಟ ಕೂಡ ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಪುರಸಭೆ ಯಾವ ರೀತಿಯಾಗಿ ಕಾರ್ಯವನ್ನ ತೆಗೆದುಕೊಂಡಿದೆ ತನ್ನ ಕೈಗೆ, ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಅಲ್ಲಿ, ಹಾಗೂ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬಸ್ ಪಾರ್ಕಿಂಗಿಗೆ ಮತ್ತು ಬಸ್ ನಿಲ್ದಾಣಕ್ಕೆ ಈಗ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಇದೆ,
ಈಗಿನ ಮಳೆಗಾಲದ ಪರಿಸ್ಥಿತಿಯಲ್ಲಿ ಜನಜೀವನ ಯಾವ ರೀತಿಯಾಗಿ ಅಸ್ವಸ್ಥವಾಗಿದೆ, ವಿಚಿತ್ರವಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಈಗ ಕಾಪು ಭಾಗದಲ್ಲಿ ಈಗಾಗಲೇ ಈ ಸಮಸ್ಯೆ ಎದ್ದು ಕಾಣ್ತಾ ಇರತಕ್ಕಂಥದ್ದು. ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಿಳಿಸಬಹುದು. ನಮ್ಮ ಟಿವಿ ಡಿಸ್ಪ್ಲೇ ಮೇಲೆ ಬರ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ತಿಳಿಸಬಹುದು. ಎಸ್ ರಾಯಪ್ಪ ಅವ್ರ ಜೊತೆಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಸರ್, ಈಗಾಗಲೇ ನೀವು ಹೇಳಿದ್ರಿ ನಮಗೆ ಸ್ಥಳಾವಕಾಶ ಇಲ್ಲ, ಅಲ್ಲಿ ಈ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಸ್ಥಳಾವಕಾಶ ಇಲ್ಲ ಅಂತ. ಈ ಕುರಿತಾಗಿ ನಿಮಗೆ ಬೇಕಾದ ಒಂದು ಸ್ಥಳದ ವ್ಯವಸ್ಥೆಗಾಗಿ ಏನಾದರೂ ನೀವು ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಯಾವ ಅಧಿಕಾರಿಗಳನ್ನ ಈಗ ಸಂಪರ್ಕಿಸಿದ್ದೀರಾ? ಈಗಾಗಲೇ ಮಾರಿಗುಡಿ ಸದಸ್ಯರಲ್ಲಿ ಮಾತಾಡಿದ್ವಿ. ಈಗಾಗಲೇ ಬೆಳಿಗ್ಗೆನೇ ಡಿಸ್ಕಸ್ ಮಾಡಿದೆ. ಅದಕ್ಕೆ ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ. ಇಲ್ಲ ಸರ್, ನಾವು ಅದನ್ನು ತಮಗೆ ಕೊಡ್ತೀವಿ ಎಂಬುದಾಗಿ ನಮ್ಮ ಬೆಳಗ್ಗೆನೆ ಅವರು ನಮ್ಮೊತ್ತಿಗೆ ನಾನು ಡಿಸ್ಕಸ್ ಮಾಡಿದ್ದು ಇದೇ ವಿಷಯ. ಪೇಪರಲ್ಲಿ ಬಂದಿತ್ತು ಇವತ್ತು. ನಾನು ಅದೇ ವಿಷಯದಲ್ಲಿ ಡಿಸ್ಕಸ್ ಮಾಡಿದಾಗ ಅವರು ಒಪ್ಪಿದ್ದಾರೆ. ಮುಂದಿನ ವಾರದಲ್ಲಿ ಅವರು ಬರ್ತಾರೆ ಸರ್, ಡಿಸ್ಕಸ್ ಮಾಡಿ ನಿಮ್ಮ ಒಟ್ಟಿಗೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಅದಕ್ಕೆ ಈಗ ಅನುಮತಿಯನ್ನು ಕೊಟ್ಟಿದ್ದಾರೆ. ಅನುಮತಿ ಕೊಡಲಿಲ್ಲ, ಅವರು ಒಪ್ಪಿಗೆ ಇಟ್ಟಿದ್ದಾರೆ. ಆ ಕಮಿಟಿ ಒಟ್ಟಿಗೆ ಮಾತಾಡಿ ಅದನ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಸ್ವತಃ ಹೋಗ್ತೇನೆ, ನಾನೇ ಸ್ವತಃ ಹೋಗಿ ಮಾತಾಡ್ತೇನೆ ಅವ್ರ ಹತ್ರ. ಈಗ ಅಲ್ಲಿ ನೀವು ಈಗ ಇರುವಂತಹ ಪಾರ್ಕಿಂಗ್ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಈಗ ಅಲ್ಲಿ ಒಂದು ನಿಲ್ಲಿಸ್ತಾ ಇದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಅಂತ ಹೇಳ್ಬೇಕಾದ್ರೆ. ಆದ್ರೂ ಈಗ ಅಲ್ಲಿ ಕೂಡ ಜನಜೀವನ ಈಗ ಕಷ್ಟವನ್ನೇ ಅನುಭವಿಸ್ತದೆ. ಯಾಕಂದ್ರೆ ಈಗ ಮಳೆಗಾಲ, ಈಗ ನೀವೇ ನೋಡ್ತಾ ಇದ್ದೀರಾ, ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗ್ತದೆ. ಈ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಅರುಣ್ ಪಾಗೇರ್ ಅವರೇ ನಮಸ್ತೆ ಸರ್. ನಮಸ್ತೆ. ಎಸ್ ನಮ್ಮ ಜೊತೆ ರಾಯಪ್ಪರ್ ಅವರಿದ್ದಾರೆ. ಇವತ್ತು ಕಾಪು ಪುರಸಭೆಯಲ್ಲಿ ಈ ರೀತಿಯಾದ ಘಟನೆ, ಈ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್ ಈ ಕುರಿತಾಗಿ ನೀವು? ಯಾವುದ್ರ ಬಗ್ಗೆ ಸರ್? ಕಾಪು ಪುರಸಭಾ ವ್ಯಾಪ್ತಿಯಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮತ್ತು ಸುಸಜ್ಜಿತವಾದ ಬಸ್ ನಿಲ್ದಾಣ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಕಾಪುವಿನ ಪುರಸಭೆಯ ಮುಖ್ಯಾಧಿಕಾರಿಗಳಾದಂತಹ ರಾಯಪ್ಪನವರಿದ್ದಾರೆ. ಈ ಕುರಿತಾಗಿ ನೀವು ಏನ್ ಹೇಳ್ತೀರಾ ಸರ್? ನಾನು ಈ ಬಗ್ಗೆ ಸಭೆಯಲ್ಲಿ ಕೂಡ ಗಮನ ಸೆಳೆದಿದ್ದೇನೆ. ನಮ್ಗೆ ಈಗ ಅಂದ್ರೆ ಮುಖ್ಯವಾಗಿ ತೊಂದರೆ ಆಗಿರೋದು ಯೋಜನಾ ಪ್ರಾಧಿಕಾರದಿಂದ. ಯೋಜನಾ ಪ್ರಾಧಿಕಾರದವರು ಇಲ್ಲಿ ಭೌಗೋಳಿಕವಾದ ಮತ್ತೆ ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯ ಏನು ನಿಯಮ ಉಂಟು ಅದನ್ನು ಗಮನಿಸಿದ್ರು. ಏಕಾಏಕಿಯಾಗಿ ಗೂಗಲ್ ನಕ್ಷೆ ಮುಖಾಂತರ ಇಲ್ಲಿ ವಲಯಗಳನ್ನು ಗುರುತಿಸಿದ್ದಾರೆ. ಅದರಿಂದಾಗಿ ನಾವು ಕೆಲವು ವಲಯಗಳನ್ನು ನೀವು ಗೊತ್ತಿರ್ಬೋದು, ಸಾರ್ವಜನಿಕ ವಲಯ ಇರ್ಬೋದು ಅಥವಾ ಕೃಷಿ ವಲಯ ಇರ್ಬೋದು, ಬೇರೆ ಬೇರೆ ವಲಯಗಳನ್ನು ಗುರುತಿಸುವಾಗ ಕೂಡ ಇಲ್ಲಿ ಈ ಕ್ಷೇತ್ರದ ಬಗ್ಗೆ ಅವರಿಗೆ ಯಾವುದೇ ಮಾಹಿತಿ ಇಲ್ಲ. ಆಗಿಂದಾಗಿ ಮತ್ತೊಂದು ನಮ್ಗೆ ಕಾಪಿನಲ್ಲಿ ಜ್ವಲಂತ ಸಮಸ್ಯೆ ಇರುವುದು ನಮ್ಗೆ ಕೊಳಚೆ ನೀರಿನ ಮತ್ತೆ ಘನತ್ಯಾಜ್ಯದ್ದು. ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ನಿಮ್ಗೆ ಗೊತ್ತಿರ್ಬೋದು. ಒಂದು ಕಡೆ ಎಲ್ಲ ಅಡ್ಡಾದಿಡ್ಡಿಯಲ್ಲಿ ಅಲ್ಲಿ ವಾಹನವನ್ನ ಪಾರ್ಕಿಂಗ್ ಮಾಡುವುದರಿಂದ ಸಾರ್ವಜನಿಕರಿಗೆ ಬೇರೆ ಬೇರೆ ತೊಂದರೆ ಆಗ್ತಾ ಉಂಟು. ಅದೇ ರೀತಿ ಬೇರೆ 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 ಸಮಸ್ಯೆಗಳು ಉಂಟು. ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇದ್ರೆ ಸಾರ್ವಜನಿಕರ ಯಾಕೆ ಸರ್ ಅಡ್ಡಾದಿಡ್ಡಿ ಪಾರ್ಕ್ ಮಾಡ್ತಾರೆ ಅಲ್ಲಿ, ಅಲ್ವೇ? ಅದಕ್ಕೆ ಒಂದು ನಿಯಮವನ್ನು ರೂಪಿಸಬೇಕಲ್ಲ. ಆ ನಿಯಮವನ್ನ ಪುರಸಭೆ ಮಾಡ್ಬೇಕಲ್ವೇ? ಸ್ಥಳವನ್ನ ಅದನ್ನು ಸದುಪಯೋಗಿಸಿಕೊಂಡು ಅದಕ್ಕೆ ಒಂದು ನಿಯಮವನ್ನು ಕಾನೂನು ಪಾಲನೆ ಮಾಡಿದ್ರೆ ಖಂಡಿತ ಒಂದು, ಯಾಕಂದ್ರೆ ನೀವು ನೋಡಿರ್ಬೋದು ಕೆಲವು ಸಿಟಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ದಿವಸ ಲೆಫ್ಟ್ ಹ್ಯಾಂಡ್ ಪಾರ್ಕಿಂಗ್ ಇದ್ರೆ ಮತ್ತೊಮ್ಮೆ ರೈಟ್ ಸೈಡ್. ಅದೇ ರೀತಿ ಇದ್ದಂತ ಸ್ಥಳಗಳನ್ನ ಎಲ್ಲಿ ಪಾರ್ಕಿಂಗ್ ನಿಷೇಧ ಉಂಟು ಅದನ್ನ ಮಾಡ್ಬೇಕು. ಮತ್ತು ಪೇ ಪಾರ್ಕಿಂಗ್ ಒಂದು ಸ್ಥಳವನ್ನ ಗುರುತಿಸಿ ಏನಾದ್ರೂ ಮಾಡ್ಬೇಕಲ್ಲ. ಇದಕ್ಕೆ ಮುಖ್ಯವಾಗಿ ನಾವು RTO, ಪೊಲೀಸ್ ಇಲಾಖೆ, ಇದಕ್ಕೆಲ್ಲ ಬೇರೆ ಇಲಾಖೆ ಕೂಡ ಅದಕ್ಕೆ ಸಹಕಾರ ನೀಡಬೇಕು. ಹೌದು. ಆ ರೀತಿ ಆದಾಗ ಖಂಡಿತವಾಗಿ ಈ ಸಮಸ್ಯೆಗಳು ಪರಿಹಾರ ಕಾಣಬಹುದು. ಯಾಕಂದ್ರೆ ಎಲ್ಲೂ ನಮ್ಗೆ ಸರ್ಕಾರಿ ಸ್ಥಳ ಇಲ್ಲ. ಅದಕ್ಕಿಂತ ಮೊದಲು ನಾವು ಪುರಸಭೆ ಆಗೋದ್ಕಿಂತ ಮೊದಲು ಈ ಗ್ರಾಮ ಪಂಚಾಯತ್ನವರು ಕೆಲವು ಪೇಟೆಯಲ್ಲಿ ಕಟ್ಟಡವನ್ನು ಕಟ್ಟುವಾಗ ನಿಯಮ ಮೀರಿ ಕೊಟ್ಟಿದ್ದಾರೆ, ಒತ್ತುವರಿ ಮಾಡಿದ್ದಾರೆ. ಈ ರೀತಿ ತೊಂದರೆ ಆಗಿದ್ದು. ನಾವು ಇದಕ್ಕೆ ಹೇಳುದು, ಇನ್ನು ಪ್ರಾಧಿಕಾರದಕ್ಕೆ ಯಾವುದೇ ಒಂದು ಕಟ್ಟಡದ ಲೈಸೆನ್ಸ್ ಬಂದಾಗ ಏನು ಸೆಟ್ ಬ್ಯಾಕ್ ಉಂಟಾ, ಬೇರೆ ಬೇರೆ ಒತ್ತುವರಿ ಆಗುವುದನ್ನು ನಾವು ಅದಕ್ಕೆ ಸೂಕ್ತವಾದಂತ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಪ್ರತಿ ಸಭೆಯಲ್ಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಸರಿಯಾಗಿ ಅದಕ್ಕೆ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಇದಕ್ಕೆ ಪರಿಹಾರ ಕಾಣಬಹುದು. ಎಸ್ ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಈಗಾಗಲೇ ಅವ್ರು ಹೇಳೋ ಪ್ರಕಾರ ಇದಕ್ಕೊಂದು ಯೋಜನಾ ಪ್ರಾಧಿಕಾರ ಇದೆ. ನಮ್ಮೆಲ್ಲ ಪ್ರತ್ಯೇಕವಾಗಿ ಕಾಪಿಗೆ ಒಂದು ಯೋಜನಾ ಪ್ರಾಧಿಕಾರ ಅಂದ್ರೆ ಬಿಲ್ಡಿಂಗ್ ಲೈಸೆನ್ಸ್ ಒಂದು ಪ್ರಾಧಿಕಾರ ಇದೆ. ಅದಕ್ಕೆ ಸಂಬಂಧಪಟ್ಟ ಆಫೀಸರ್ ಬೇರೆ ಇದ್ದಾರೆ. ಅದಕ್ಕೆ ಬೇರೆ ಒಂದಿದೆ, ನಮ್ಮ ಅಂಡರ್ ಬರಲ್ಲ. ಅವ್ರು ಹೇಳಿದ್ ಸರಿ. ಹಿಂದೆ ಪಂಚಾಯತ್ ಇರುವಾಗ ಬಿಲ್ಡಿಂಗ್ಗಳನ್ನು G+4, 5, 6 ಕೊಡುವಾಗ ಈ ಪಾರ್ಕಿಂಗು ಸೆಟ್ ಬ್ಯಾಕ್ ನೋಡಲಿಲ್ಲ ಅವರು.
ಸಮಸ್ಯೆ ಅದರಿಂದ ಉಂಟಾಗಿದೆ. ಈಗ ಪುರಸಭೆ ಬಂದ ಮೇಲೆ ನಾವು ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ವಿ. ಪಾರ್ಕಿಂಗ್ ಇಲ್ಲದೆ ಲೈಸೆನ್ಸ್ ಕೊಡೋದಿಲ್ಲ ಮತ್ತು ಸೆಟ್ ಬ್ಯಾಕ್ ಇಲ್ಲದೆ ಲೈಸೆನ್ಸ್ ಕೊಡೋದಿಲ್ಲ. ಈಗ ಕಟ್ಟುನಿಟ್ಟಾಗಿ ಮಾಡಿದ್ವಿ. ಹಿಂದೆ ಪಂಚಾಯತ್ ಇರುವ ಕೊಟ್ಟಂಥ ಬಿಲ್ಡಿಂಗ್ಗಳಿಗೆ ಪ್ರಾಬ್ಲಮ್ ಇದೆ. ಒಂದು ಅವ್ರು ಹೇಳಿದ್ದು ಕೊಳಚೆ ನೀರು ಸಮಸ್ಯೆ ಅಂತ ಹೇಳಿದ್ದಾರೆ. ಕೊಳಚೆ ನೀರಿನ ಸಮಸ್ಯೆ ಬಗ್ಗೆ ಮಾತಾಡಿದ್ರು ಅವರು. ಈಗಾಗಲೇ ಒಳಚೇರಿ ನಾ ಹೇಳಿದ ರಸ್ತೆ ಹಾಳಾಗಿದೆ ಅಂತೇಳಿ ಪೈಪ್ಲೈನ್ ಮಾಡ್ತಾ ಇದ್ದಾರೆ ಈಗಾಗಲೇ. ಅದಕ್ಕೆ STPಗೆ ಜಾಗ ಹುಡುಕ್ತಾ ಇದ್ವಿ. ಅದಾದರೆ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ 5 ಕೋಟಿ. ಇಂದಿನ ಸರ್ಕಾರ ಇರುವಾಗ ಸ್ಯಾಂಕ್ಷನ್ ಆಗಿದೆ, ವರ್ಕು ಸಹ ಆಗ್ತಾ ಇದೆ. STP ಆದರೆ ಈ ಕೊಳಚೆ ನೀರು ಸಮಸ್ಯೆ ಬಗೆಹರ್ತಿದೆ. ಅಷ್ಟಲ್ಲದೆ ಈಗಾಗಲೇ ಹೋಟ್ಲುಗಳದೆಲ್ಲ ಕೊಳಚೆ ನೀರನ್ನು ಬಂದ್ ಮಾಡಿಸಿದ್ವಿ. ಒಂದು 15 ದಿವಸ ಹಿಂದೆ ಎಲ್ಲ ಬಂದ್ ಮಾಡಿಸಿ ಯಾವುದೇ ಕಾರಣಕ್ಕೂ ಮಳೆ ನೀರು ಬಿಡಬಾರ್ದು ಎಂಬುದಾಗಿ ನಿರ್ದೇಶನ ಕೊಟ್ಟಿದ್ವಿ. ಅಂಥವ್ರ ಲೈಸೆನ್ಸನ್ನು ರದ್ದುಪಡಿಸಿದೆ ಎಂಬುದೇ ಹೋಟ್ಲುಗಳಿಗೆ ಬಾರ್ಗಳಿಗೆ ನೋಟಿಸ್ ಇಶ್ಯೂ ಮಾಡಿದ್ವಿ. ಮತ್ತು ತ್ಯಾಜ್ಯದ ಬಗ್ಗೆ ನಮ್ಮಲ್ಲಿ ಸಮಸ್ಯೆನೇ ಇಲ್ಲ. ಕಾಪಲ್ಲಿ ಡೈಲಿ 8,000 ಮನೆಗಳಿಂದ ಕಸ ಕಲೆಕ್ಟ್ ಮಾಡ್ತೀವಿ. ಹಸಿ ಕಸ, ಒಣ ಕಸ. ಹಸಿ ಕಸವನ್ನು ಪ್ರೈವೇಟ್ ಜಾಗದಲ್ಲಿ ಜಾಗ ಇಲ್ಲದಿದ್ದರೂ ಪ್ರೈವೇಟ್ ಜಾಗದಲ್ಲಿ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾ ಇದ್ವಿ. ಇರುವಂಥ 30 ಸೆಂಟ್ ಜಾಗದಲ್ಲಿ ಮಶಾಣದ ಹತ್ರ 16 ಬಗೆಯ ಕಸಗಳನ್ನು ವಿಂಗಡಣೆ ಮಾಡಿ ಮರುಬಳಕೆಗೆ ಮಾಡ್ತಾ ಇದ್ವಿ. ಇವತ್ತು ಕಸದ ಸಮಸ್ಯೆ ಇಲ್ಲವೇ ಇಲ್ಲ. ಯಾರು ಬೇಕಾದರೂ ವಿಸಿಟ್ ಮಾಡ್ಬೋದ್ರಿ ಅಲ್ಲಿಗೆ. ಅದ್ರ ಬಗ್ಗೆ ನಾನು ಫುಲ್ ನಂಬಿಕೆ ಇದೆ. ನೀವು ಹೇಳಿದ್ರಿ, ಈಗಾಗಲೇ ಹೇಳಿದ್ರಿ ಅಲ್ಲಿ ನಮ್ಗೆ ಜಾಗ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಜಾಗ ಸಮಸ್ಯೆ ಅಲ್ಲ, ಆಯ್ತಾ? ಜಾಗ ಸಮಸ್ಯೆ ಅಂದರೆ ಈಗಾಗಲೇ ಎಲ್ಲೂರಲ್ಲಿ ನಮಗೆ 10 ಎಕರೆ ಕೊಟ್ಟಿದ್ದಾರೆ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈಗ ಗ್ರಾಮ ಪಂಚಾಯತಿಗೆ ಮಾತುಕತೆ ಆಗಿದ್ವಿ, ಅವರು ಸ್ಪಂದನೆ ಕೊಟ್ಟಿದ್ದಾರೆ. ಒಳ್ಳೆ ಇಲ್ಲ, ನಾವು ನಿಮಗೆ ಸಹಾಯ ಮಾಡ್ತೀವಿ. ಇರುವಂಥ ಜಾಗದಲ್ಲೇ ನಾವು ಏನು ಕಲೆಕ್ಟ್ ಮಾಡ್ತೀವಲ್ಲ, ಹಸಿ ಕಸ, ಒಣ ಕಸ ಎಲ್ಲ ಬೇರೆ ಮಾಡ್ತೀವಿ. ಬೇರೆ ಮಾಡಿ ರೀಸೈಕಲಿಗೆ ಬಾಟ್ಲ್ ಬೇರೆ, ರಟ್ಟು ಬೇರೆ, ಕಾರ್ಡ್ ಬೇರೆ, ನಿಮ್ಮ ಬಟ್ಟೆ ಸಹ ಬೇರೆ ಮಾಡ್ತಾ ಇದ್ದಾರೆ. ನೀವು ಎನಿ ಟೈಮ್ ಬನ್ನಿ, ವಿಸಿಟ್ ಮಾಡಿ. ಅಷ್ಟು ಚಂದದಲ್ಲಿ SLRM ಅಂತೇಳಿ ಘಟಕ ಸ್ಥಾಪನೆ ಮಾಡಿ ರೀಯೂಸ್ಗೆ ಮಾರಾಟ ಮಾಡ್ತಾ ಇದ್ವಿ. ಎರಡು ತಿಂಗಳಿಗೆ ಸುಮಾರು 70,000 ರೂಪಾಯಿ ನಮಗೆ ಮುನ್ಸಿಪಾಲ್ಟಿಗೆ ಆದಾಯ ಬರ್ತಾ ಇದೆ ಕಸದಿಂದ. ಹಸಿ ಕಸವನ್ನು ರೈತರಿಗೆ ಕೊಟ್ಟು ಗೊಬ್ಬರ ಕೊಡ್ತಾ ಇದ್ವಿ. ಸಮಸ್ಯೆ ಇಲ್ಲ, ಅದು ಅವರು ಸರಿಯಾಗಿ ಗಮನಿಸಿಲ್ಲ ಕಾಣ್ತದೆ. ನಗರ ಯೋಜನಾ ಪ್ರಾಧಿಕಾರದ ಪ್ರಾಬ್ಲಮ್ ಇದೆ. ಅದು ವಲಯಗಳನ್ನು ಗುರುತಿಸುವಾಗ ಅಂತ ಹೇಳಿದ ಅದು ಇಲಾಖೆನೇ ಬೇರೆ, ನಮ್ಮ ಅಂಡರಲ್ಲಿ ಬರಲ್ಲ. ಅದು ಪುರಸಭೆ ಅಂಡರಲ್ಲಿ ಬರಲ್ಲ. ಅದು ಪ್ರತ್ಯೇಕವಾದ ಅದಕ್ಕೆ ನಿಯಮಗಳಿದೆ, ಅದರ ಪ್ರಕಾರ ಅವ್ರು ಮಾಡ್ತಾರೆ. ನಮಗೆ ಯಾವುದೇ ಡೈರೆಕ್ಷನ್ ಅವ್ರಿಗೆ ಕೊಡ್ಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ನಿಮ್ಮ ಉಡುಪಿಯಲ್ಲಿ ಸಹ ಇದೆಯಲ್ಲ ನಗರ ಯೋಜನಾ ಪ್ರಾಧಿಕಾರ ಅಂತೇಳಿ. ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈ ನಿಯಮಗಳನ್ನು ಪಾಲನೆ ಮಾಡಬೇಕು. G+2, G+6, 5 ಇದ್ರೆ ಈ ರೀತಿ ಮಾಡ್ಬೇಕಂತ ನಿಯಮ ಇದೆ. ಪಾರ್ಕಿಂಗ್ ಕೊಡ್ಬೇಕಂತ ಇದೆ, ಸೆಟ್ ಬ್ಯಾಕ್ ಬಿಡ್ಬೇಕಂತ ಇದೆ. ಈ ರೀತಿ ನಿಯಮಗಳಿದೆ. ಅದರಿಂದ ಕಟ್ಟುನಿಟ್ಟಾಗಿ ಮಾಡ್ಬೇಕಂತ ಹೇಳ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಸಮಸ್ಯೆಯಲ್ಲಿ ಮುಖ್ಯವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಬಸ್ ನಿಲ್ದಾಣ ಇಲ್ಲ ಸರಿಯಾದ ರೀತಿಯಲ್ಲಿ. ಪೇಟೆಯಲ್ಲಿ ಏನಾಗಿದೆ ಈಗ ಅಲ್ಲಿ ಸಮಸ್ಯೆ ಬಸ್ ನಿಲ್ದಾಣಕ್ಕೆ? ಯಾಕೆ ಪೇಟೆಯಲ್ಲಿ ಬಸ್ ನಿಲ್ದಾಣ ಇದೆ ಒಳಗೆ, ಹೈವೇಲಿ ಮಾತ್ರ ಇಲ್ಲ. ಯಾಕೆ? ರಾಷ್ಟ್ರೀಯ ಹೆದ್ದಾರಿ ಹೈವೇಲಿ 2 ಬದಿಯಲ್ಲಿ ಮಂಗಳೂರು ಹೋಗೋ ಬಸ್ಸಲ್ಲಿ ಇಲ್ಲ, ಉಡುಪಿ ಬರೋ ಕಡೆಗೂ ಇಲ್ಲ. ಯಾಕಂದ್ರೆ ಅಲ್ಲಿ ಜಾಗದ ಸಮಸ್ಯೆ ಅಂತ ಹೇಳಿದ್ದೆ ತಮಗೆ. ಮುಖ್ಯವಾಗಿ ನಮ್ಮ ಸರ್ಕಾರಿ ಜಾಗ ಬಿಟ್ಟ ನಂತರ ಖಾಸಗಿ ಜಾಗ ಇದೆ ಅಲ್ಲಿ, ಹಾಗಾಗಿ ಜಾಗ ಇಲ್ಲ. ಜಾಗ ದನಿಯವರು ನಮಗೆ ಯಾರು ಒಬ್ಬರು ಕೊಟ್ಟರೆ ದಾನಿಗಳು ಖಂಡಿತವಾಗಿ ಬಸ್ ಸ್ಟ್ಯಾಂಡ್ಗಳನ್ನು ವ್ಯವಸ್ಥಿತ ಬಂಡವಾಳಗಳನ್ನು ಮಾಡಿಕೊಡ್ತೀವಿ ನಾವು. ಒಳ್ಳೆ ಹೈಟೆಕ್ ಬಸ್ ಸ್ಟ್ಯಾಂಡ್ಗಳನ್ನು ಪಬ್ಲಿಕ್ ಅಂತಾನೆ ಮಾಡಿ ನಾವು ಕೊಡ್ತೀವಿ ಅದನ್ನು. ಆ ಭಾಗದಲ್ಲಿ ಖಾಸಗಿ ಜಾಗ ನಿಮಗೆ ಈಗ ಯಾವುದೂ ಸಿಗ್ಲಿಲ್ಲ ಅಂದ್ರೆ ಬಸ್ ನಿಲ್ದಾಣದ ವ್ಯವಸ್ಥೆ ಕನಸಾಗಿ ಉಳಿಬೋದಾಗಾದ್ರೆ? ಇಲ್ಲ, ಪ್ರಯತ್ನ ಮಾಡ್ತೀವಿ ನಾವು, ಇಲ್ಲ ಬಿಡುವುದಿಲ್ಲ. ಅದಕ್ಕೆ ಏನು ಬೇಕೋ ಅದೆಲ್ಲ ಪ್ರಯತ್ನ ನಾವು ಮಾಡ್ತೀವಿ ಖಂಡಿತವಾಗಿ. ಇಲ್ಲಿ ಬಂದು ನಾವು ಹೇಳಿ ಹೋಗುದಿಲ್ಲ ಸುಮ್ಮನೆ. ಖಂಡಿತವಾಗಿ ಅದಕ್ಕೆ ಮುಂದಿನ ದಿನದಲ್ಲಿ ನಾಳೆ ಬೆಳಗ್ಗೆಯಿಂದ ನಾವು ಪ್ರಯತ್ನದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ರಿಕ್ವೆಸ್ಟ್ ಮಾಡಿ ಆದರೂ ಸಾರ್ವಜನಿಕರಿಂದ ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಖಂಡಿತವಾಗಿ. ಹಾಗಾದ್ರೆ ಈಗ ಪುರಸಭೆ ಅಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನ ಮಾಡಿದೆ? ಯಾವ್ದು ಕುರಿತಾಗೆಲ್ಲ ನೀವು ಈಗ ಪುರಸಭೆ ನಿಮ್ಮ ಅಂಡರಲ್ಲಿ ಬರ್ತಕ್ಕಂತಹ ಪ್ರದೇಶಗಳಿಗೆ ಯಾವ ರೀತಿಯಾಗಿ ನೀವು ಅಭಿವೃದ್ಧಿ ಪಡಿಸಿದ್ದೀರಿ? ನೋಡಿ, ನಾವು ನೀರು ಕೊಡ್ತೀವಿ, ರಸ್ತೆ ಕೊಡ್ತೀವಿ, ತ್ಯಾಜ್ಯಗಳಂತ ಡೈಲಿ ತೆಗಿತೀವಿ. ಮತ್ತು ರಸ್ತೆಗಳನ್ನು ಸೈಡಲ್ಲಿ ಬೆಳೆದಿದ್ದ ಹುಲ್ಲು ಗಿಲ್ಲು ಇದೆಲ್ಲ ನಾವೇ ಮಾಡೋದು. ಇಡೀ ಮುನ್ಸಿಪಾಲ್ಟಿ ಫಸ್ಟ್ ಮುಖ್ಯವಾಗಿ ಲೈಟು, ನೀರು, ಸ್ವಚ್ಛತೆ, ಇದು ಮೂಲಭೂತ ಸೌಕರ್ಯ ನಾವು ಕೊಡಲೇಬೇಕು. ಪ್ರತಿನಿತ್ಯ ಕೊಡಲೇಬೇಕಿದು. ಯಾಕಂದರೆ ನಾಗರಿಕರಿಗೆ ಕೊಡಲಿದ್ದರೆ ಮತ್ತೆ ದೊಡ್ಡ ಇದೆ, ನಾವು ಕೊಡಲೇಬೇಕಿದೆ. ಇದರೊಟ್ಟಿಗೆ ಸರ್ಕಾರದಿಂದ ಬರುವಂಥ ಅನುದಾನದಲ್ಲಿ ರಸ್ತೆಗಳು ಎಲ್ಲೆಲ್ಲಿ ಅಗತ್ಯ ಉಂಟು, ನಮ್ಮ ಏನು ಕೌನ್ಸಿಲರ್ ಇದ್ದಾರೆ ಅವರ ಅನುಗುಣವಾಗಿ ನಾವು ಬೇಡಿಕೆ ಅನುಗುಣವಾಗಿ ರಸ್ತೆಗಳನ್ನು ಮಾಡ್ತೀವಿ, ಚರಂಡಿಗಳನ್ನು ಮಾಡ್ತೀವಿ. ಮಳೆ ನೀರು ಚರಂಡಿ ಚರಂಡಿ ಹರಿಯೋದು ಮಾಡ್ತೀವಿ. ಇದೆಲ್ಲ ಕಾರ್ಯಕ್ರಮ ನಮ್ಮದೇ.
ಸರ್ಕಾರ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇದೆ ಖಂಡಿತ ಕೊಡ್ತಾ ಇದೆ. ಈಗಿನ ಸಮ್ಮಿಶ್ರ ಸರ್ಕಾರ ಈಗ ಕಾಂಗ್ರೆಸ್ ಮತ್ತು ಅಂದ್ರೆ ಜೆಡಿಎಸ್ ಇನ್ನು ಸರ್ಕಾರ ಬಂದು 2 ತಿಂಗಳಾಯ್ತಲ್ಲ, ಹೌದು. ಇನ್ನು ಅದ್ರ ಬಗ್ಗೆ ಎಲ್ಲ ಮುಂದೆ ಹಿಂದಿನೆಲ್ಲ ಒಳ್ಳೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಖಂಡಿತವಾಗಿ ಮುನ್ಸಿಪಾಲ್ಟಿಗೆ ಒಳ್ಳೆ ಅನುದಾನ ಬಂದಿದೆ. ಇಡೀ ರಾಜ್ಯದಲ್ಲಿ ಎಲ್ಲಾ ಮುನ್ಸಿಪಾಲ್ಟಿ ಒಳ್ಳೆ ಅನುದಾನ ಬಂದಿದೆ. ಈಗಾಗಲೇ ಈ ವ್ಯಾಪ್ತಿಯ ಪುರಸಭಾ ವ್ಯಾಪ್ತಿ ಬರ್ತಕ್ಕಂಥ ಈ ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿಯಾದ ಕಾನೂನು ಕ್ರಮಗಳಿವೆ? ಏನಿಲ್ಲ, ನಮ್ಮ ಜಿಲ್ಲಾಧಿಕಾರಿ ಮೇಲಧಿಕಾರಿ ಅವರು ಟೆಂಡರ್ ಅಪ್ರೂವಲ್ ಕೊಡ್ತಾರೆ. ಈ ಟೆಂಡರ್ ಅಂತ ಮಾಡ್ತೀವಿ. ಈ ಟೆಂಡರ್ ಮೂಲಕನೇ ಎಲ್ಲ ವರ್ಕ್ಗಳನ್ನು ಮಾಡ್ತೀವಿ. 5 ಲಕ್ಷದ ಮೇಲ್ಪಟ್ಟರೆ ಈ ಟೆಂಡರ್ ಮೂಲಕನೇ ಮಾಡೇ ನಾವು ವರ್ಕ್ಗಳನ್ನು ಯಾರು ಟೆಂಡರಲ್ಲಿ ಭಾಗವಹಿಸ್ತಾರೆ, ಯಾರು ಅದರಲ್ಲಿ ಕಡಿಮೆ ಕೋಟ್ ಮಾಡ್ತಾರೆ ಅವ್ರಿಗೆ ಕೊಡ್ತೀವಿ. ಈ ಟೆಂಡರ್ ಎಲ್ಲ ಅದರಲ್ಲಿ ಗುತ್ತಿಗೆದಾರರಿಗೆ ನೀವು ವಹಿಸ್ತೀರಾ? ಈ ಟೆಂಡರ್ ಯಾರು ಬೇಕಾದ್ರೂ ಭಾಗವಹಿಸ, ಕರ್ನಾಟಕದಿಂದ ಯಾರು ಬೇಕಾದ್ರೂ ಭಾಗವಹಿಸಬಹುದು. ಅದರಲ್ಲಿ ಸ್ಪರ್ಧಾತ್ಮಕವಾಗಿರ್ತದೆ. ಅದರಲ್ಲಿ ಭಾಗವಹಿಸಿ ತಗೊಳ್ತಾರೆ. ಅವರು ಕ್ವಾಲಿಟಿ ಮಾಡಲೇಬೇಕು. ಅದರಲ್ಲಿ ಯಾವುದೇ ನಾವು ಕಾಂಪ್ರಮೈಸೇಷನ್ ಇಲ್ಲ ಅದರಲ್ಲಿ, ಖಂಡಿತವಾಗಿ. ಅಂದ್ರೆ ಈಗ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ, ಕಾಪು ಈಗ ತಾಲೂಕು ಮಟ್ಟವಾಗಿ ಬೆಳೆದಿದೆ, ತಾಲೂಕಾಗಿ ನಿರ್ಮಾಣ ಆಗಿದೆ. ಈಗ ಆದ್ರೂ ಕೂಡ ಈ ಒಂದು ಸಮಸ್ಯೆಗಳ ಗೂಡಾಗೆ ಉಳಿದು ಬಿಟ್ಟಿದೆಯಲ್ಲ, ಇದ್ರ ಬಗ್ಗೆ ಯಾಕೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ? ಯಾಕೆ ಯಾವ ರೀತಿಯಾದ ಕ್ರಮವನ್ನು ಇಲ್ಲಿ ತಗೊಂಡು ಸರಿಯಾದ ರೀತಿ ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತ ಈಗ ನೀವು ಈಗಾಗಲೇ ನೋಡಿರ್ಬೋದು. ಅಲ್ಲಿ ಆಟೋ ರಿಕ್ಷಾ ಚಾಲಕರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ನಾವು ಯಾವುದೋ ಒಂದು ಮರದ ಕೆಳಗಡೆ ಈಗ ಆಟೋಗಳನ್ನ ಪಾರ್ಕ್ ಮಾಡ್ತಾ ಇದ್ದೇವೆ, ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂತ. ಆಲ್ ರೈಟ್, ಆದ್ರೆ ಅವರಿಗೆ ಒಂದು ಸರಿಯಾದ ರೀತಿಯಾದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಪುರಸಭೆ ಸ್ವಲ್ಪ ಚಿಂತನೆಯನ್ನ ನಡೆಸಬಹುದಿತ್ತಲ್ವಾ ಈ ಕುರಿತಾಗಿ? ನೋಡಿ, ತಾವು ಹೇಳಿದ್ರಿ ಪಾರ್ಕಿಂಗಿಗೆ. ಈಗ ನಮ್ಮ ಪೇಟೆಯಲ್ಲಿ ಮರಗಳ ಅಡಿಯಲ್ಲಿ ನಿಲ್ಲಿಸಿದ್ದಾರೆ, ಹೇಳಿದ್ನಲ್ಲ. ನಮ್ಮ ಕಾಪು ಇದ್ದಷ್ಟು ಪರಿಸರ ಮರಗಳು ಎಲ್ಲೂ ಇಲ್ಲ. ಅಲ್ಲಿ ಯಾವುದೇ ನೀವು ಆ ಮರಗಳು ತನ್ನ ಏನು ಗೆಲ್ಲುಗಳನ್ನು ಸಾಚಿ ತಂಪಾದ ವಾತಾವರಣ ಮಾಡಿದೆ ಕಾಪಲ್ಲಿ. ಅಂಥ ಪರಿಸ್ಥಿತಿ ಎಲ್ಲೂ ಇಲ್ಲ. ನಾವು ನೋಡಿದಾಗ ಅಷ್ಟು ಚೆಂದ ಕಾಣ್ತದೆ. ಮತ್ತು ರೋಡು, ನೀವು ಹೇಳ್ತಿರಲ್ಲ, ರೋಡಲ್ಲಿ ಪಾರ್ಕಿಂಗ್ ನಾವು ಕೊಡಬೇಕಾದ್ರೆ ಆಟೋಗಳಿಗೆ ಅವ್ರದ್ದೇ ಆದ 2 ಕಡೆ ನಿಲ್ಲಿಸಿದ್ದಾರೆ ಈಗಾಗಲೇ. ಈಗ ಒಬ್ಬರು ಹೇಳಿದರು, ಒಂದು ದಿನ ಒಂದು ಕಡೆ, ಒಂದು ಕಡೆ ಮಾಡಿದರೆ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಆ ರೀತಿ ಮಾಡಿದರೆ ಖಂಡಿತವಾಗಿ ಆಗ್ತದೆ. ಅಲ್ಲಿ ಬೇರೆ ಆಟೋ ರಿಕ್ಷಕ್ಕೆ ಬೇರೆ ತೊಂದರೆ ಇಲ್ಲ. ಅಲ್ಲಿ ಒಳ್ಳೆ ಮರಗಳಿದೆ, ಒಳ್ಳೆ ವ್ಯವಸ್ಥೆ ಮಾಡಿ ನಿಂತಿದ್ದಾರೆ. ಅಲ್ಲಿ ಯಾವುದೇ ಪರ್ಮನೆಂಟ್ ಟಚರ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಪೇಟೆ ಒಳಗೆ ನೀವು ತಾವು ಹೇಳಿದ್ದು ಹೈವೇಲಿ ಬೇಕಾದ್ರೆ ನಾವು ಬಸ್ ಸ್ಟ್ಯಾಂಡಿಗೆ ವ್ಯವಸ್ಥೆ ಮಾಡಿಕೊಡಬಹುದು. ಪೇಟೆಯಲ್ಲಿ ಅದು ಮಾಡಿಕೊಡ್ಲಿ, ಅದು ಚಂದನೆ ಹೋಗ್ತದೆ. ಒಂದು ವೇಳೆ ಅಲ್ಲಿ ಆ ರೀತಿಯಾದ ಮರದ ಕೆಳಗಡೆ ಎಲ್ಲ ಪಾರ್ಕ್ ಅನ್ನು ಮಾಡುವಾಗ ಒಂದು ವೇಳೆ ಏನಾದರೂ ಅನಾಹುತ ಆದ್ರೆ ಅದಕ್ಕೆ ಪುರಸಭೆ ತಲೆ ಕೊಡುವುದಿಲ್ಲ. ಪುರಸಭೆ ಅದಕ್ಕೆ ಯಾವುದೇ ರೀತಿಯಾದ ಒಂದು ಇಲ್ಲ. ಈಗಾಗಲೇ ನಾವು ಫಾರೆಸ್ಟ್ ಇಲಾಖೆ ನಾವು ಪ್ರತಿಯೊಂದು ಮರಗಳನ್ನ ಚೆಕ್ ಮಾಡಿದ್ವಿ. ಎಲ್ಲಾದ್ರೂ ಗೆಲ್ಲುಗಳು ಅಪಾಯಕಾರಿ ಇದ್ರೆ ಅದನ್ನ ರಿವೋಕ್ ಮಾಡಲಿಕ್ಕೆ ಎಲ್ಲ ತೆಗೆಯೋದು ಬೇಡ. ಯಾಕಂದ್ರೆ ಒಳ್ಳೆ ಗಾಳಿ ಕೊಡ್ತದೆ ಮತ್ತು ನೆರಳು ಕೊಡ್ತದೆ ಮರಗಳು. ಅಂತ ಮರಗಳು ನಮ್ಮ ಕೈಲಿ ಸಾಧ್ಯ ಇಲ್ಲ ಬೆಳೆಸ್ಲಿಕ್ಕೀಗ. ಅಪಾಯಕರುವಂಥ ಮತ್ತು ಒಣಗಿದಂಥ ಗೆಲ್ಲುಗಳನ್ನು ರಿವೋಕ್ ಮಾಡಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಅವರಿಗೆ, ಫಾರೆಸ್ಟ್ ಇಲಾಖೆಗೆ. ಈಗಾಗಲೇ 1 ವಾರದ ಹಿಂದೆ ಪರಿಶೀಲನೆ ಮಾಡಿದ್ವಿ. ಇದೇ ಆಟೋದು ಮತ್ತು ಅಲ್ಲಿ ಬರುವಂಥ ನಾಗರಿಕರ ಒಂದು ರಿಕ್ವೆಸ್ಟ್ ಮಾಡಿ ನಾವು ಈಗಾಗಲೇ ಪರಿಶೀಲನೆ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ಕ್ರಮಗಳನ್ನು ನೀವು ತಗೊಂಡಿದ್ರು ಕೂಡ ಯಾಕೆ ಆಗಿದ್ರೆ ಸಾರ್ವಜನಿಕರು ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಪುರಸಭೆಯ ಮೇಲೆ? ನೋಡಿ, ಸಾಧ್ಯವೇ ಇಲ್ಲ. ಈಗಾಗಲೇ ಒಬ್ರು ಹೇಳಿದ್ರು, ನಾನು ರಾಯಪುರ ನೋಡಲಿಲ್ಲ, ಒಳ್ಳೆಯವರು ಅಂತ ಹೇಳಿದ್ರು. ಹೌದು, ಹೇಳಿದ್ರು. 98 ಜನ ಒಳ್ಳೆಯಿದ್ದಾರೆ. ಅವರು ಅಂದರೆ ಮೇನ್ ಪಾರ್ಕಿಂಗಿಗೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಪಾರ್ಕಿಂಗಿಗೆ ನಾನೊಬ್ಬನೇ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದಾಗೆ RTO, ಪೊಲೀಸ್ ಇಲಾಖೆ, ನಾವು 3 ಇಲಾಖೆ ಒಂದು ಸಹಮತದಿಂದ ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಥವಾ ಒಂದಿನ ಆಚೆ ಒಂದು ದಿವಸ ಈಚೆ ಮಾಡಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿ ಒಂದು ನೋ ಪಾರ್ಕಿಂಗ್ ಅಥವಾ ಪಾರ್ಕಿಂಗ್ ಈ ರೀತಿ ಬೋರ್ಡ್ಗಳನ್ನು ನಾವೇ ಮಾಡಿಕೊಡ್ತೀವಿ. ಮುನ್ಸಿಪಾಲ್ಟಿ ನಾವು ಖಂಡಿತ ಮಾಡಿಕೊಡ್ತೀವಿ. ಅದಕ್ಕೆಲ್ಲ ಸ್ಪೆಂಡ್ ಮಾಡ್ತೀವಿ ಅಮೌಂಟು. ಆ ರೀತಿ ನಾವು ಮಾಡಿದರೆ ಖಂಡಿತವಾಗಿ ಸರಿಯಾದ ರೀತಿಯಲ್ಲಿ ಆಗ್ತದೆ. ನಾವು ಸುಮ್ಮನೆ ನೀವು ಇಲ್ಲಿ ನಿಲ್ಲಿಸಿ ಅಲ್ಲಿ ನಿಲ್ಲಿಸಿ ಅಂದರೆ ಏನು ಮಾಡ್ತಾರೆ ಅವರು, ಅವರಷ್ಟಿಗೆ ಅವ್ರು ಮಾಡ್ತಾ ಇರ್ತಾರೆ. ನಾವು ಒಂದು ಸರಿಯಾದ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ನಿಟ್ಟಿನಲ್ಲಿ ನಾವು ಇಲಾಖೆಯವರು ಮಾಡಿದರೆ ಖಂಡಿತವಾಗಿ ಆಗ್ತದೆ. 3 ಜನ ಬೇಕಾಗ್ತದೆ ಅದರಲ್ಲಿ. ಖಾಲಿ ಪುರಸಭೆಯಿಂದ ಒಬ್ಬರ ಕೈಯಲ್ಲಿ ಸಾಧ್ಯವೇ ಇಲ್ಲ. ಅದು ನಾವು ಮಾಡಿಕೊಂಡು ನಾಳೆ ಬಂದು ಅವು ಅಲ್ಲಿ ಇಡ್ತಾನೆ. ನಾನು ಪೊಲೀಸ್ ಅಲ್ಲ ಕಾಯ್ಲಿಕ್ಕಲ್ಲಿ, ಪೊಲೀಸ್ ಆಗಿ ಕೋಲಿ ಇಟ್ಕೊಂಡು ಕಾಯ್ಲಿಕ್ಕೆ. ಪೊಲೀಸ್ ಆದ್ರೆ ನಿಮಗೆ ಅಲ್ಲಿ ಹಾಕಿ ಕೊಟ್ಟಿರೋದೆಲ್ಲ ಇಲ್ಲದೆ ಫೈನ್ ಹಾಕ್ತಾರೆ. ನನಗೆ ಫೈನ್ ಹಾಕ್ಲಿಕ್ಕೆ ಪವರ್ ಇಲ್ಲ. ಯಾರಿಗೆ?
ಆಟೋಗಳಿಗೆ ನೋ ಪಾರ್ಕಿಂಗು ಫೈನ್ ಹಾಕ್ಲಿ ನಮಗೆ ಪವರ್ ಇಲ್ಲ. ಅದು ಪೊಲೀಸರೇ ಮಾಡಿ. ಈ ಬಗ್ಗೆ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಕೆಲಸವನ್ನ ಮಾಡ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ವಿರಾಮ ತಗೊಳ್ಳೋಣ. ಎಸ್, ಕಾಪು ಭಾಗದಲ್ಲಿ ಆಗ್ತಾ ಇರತಕ್ಕಂತಹ ಸಮಸ್ಯೆಗಳ ಕುರಿತಾಗಿ ಇವತ್ತು ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಜೊತೆ ಕಾಪು ಪುರಸಭಾ ಮುಖ್ಯಾಧಿಕಾರಿಗಳಾದಂತಹ ರಾಯಪ್ಪನವರಿದ್ದಾರೆ. ನೀವು ಕೂಡ ಕರೆ ಮಾಡಿ, ಕಾಪು ಭಾಗದ ಜನತೆ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳು ಮತ್ತು ಸಮಸ್ಯೆಗಳನ್ನ ಕೂಡ ನಮ್ಮ ಜೊತೆ ಹಂಚಿಕೊಳ್ಬಹುದು. ನಮ್ಮ ಜೊತೆ ರಾಯಪ್ಪನವರಿದ್ದಾರೆ, ಅವ್ರ ಜೊತೆ ಕೂಡ ನೀವು ಮಾತನಾಡಬಹುದು. ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೇನೆ. ಎಸ್, ವಿರಾಮದ ಬಳಿಕ ಏನ್ ಮಾಡ್ತಿದ್ದೀರಾ ಸ್ವಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಪು ಭಾಗಗಳಿನ ಸಮಸ್ಯೆಗಳ ಕುರಿತಾಗಿ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ನಾವು ರಾಯಪ್ಪರ್ ಅವರ ಬಳಿ ಬರ್ತೇನೆ ಈಗ. ಸರ್, ಈಗಾಗಲೇ ಸರ್ಕಾರದಿಂದ ಹಲವು ಅನುದಾನಗಳು ಕೂಡ ಬಂದಿದೆ ಈ ಕುರಿತಾಗಿ. ಅವುಗಳನ್ನು ಎಲ್ಲಾ ಕ್ಷೇತ್ರಗಳಿಗೂ ಕೂಡ ನೀವು ಯಾವ ರೀತಿಯಾಗಿ ವಿನಿಯೋಗ ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ಈಗಾಗಲೇ ಕಳೆದ ವರ್ಷದಲ್ಲಿ ನಮಗೆ ಸುಮಾರು ಕೆರೆಗೆ, ಮಶಾಣಕ್ಕೆ 5 ಕೋಟಿ ಅನುದಾನ ಬಂದಿತ್ತು. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇತ್ತು ಅಲ್ಲೆಲ್ಲಿ ಕೆರೆಗಳನ್ನು ನಾವು 8 ಕೆರೆಗಳನ್ನು ಮಾಡಿದ್ವಿ. 8 ಕೆರೆಗಳನ್ನು ಮಾಡಿದ್ವಿ. ಎಲ್ಲೂ ಮಾಡಲಿಲ್ಲ. ಒಳ್ಳೆ 8 ಕೆರೆಗಳನ್ನು ಮಾಡಿದ್ವಿ. 5 ಮಶಾನಗಳನ್ನು ಅಭಿವೃದ್ಧಿ ಮಾಡಿದ್ವಿ. ವಿವಿಧ ಭಾಗಗಳಲ್ಲಿ, ಒಂದೇ ಕಡೆ ಅಲ್ಲ, ವಿವಿಧ ಭಾಗಗಳಲ್ಲಿ ಮಶಾನಗಳು, ಪಕ್ಕೆನಕಟ್ಟೆ ಇರ್ಬೋದು, ಕೋತಲಕಟ್ಟೆ ಇರ್ಬೋದು, ಪಡು ಇರ್ಬೋದು, ಮತ್ತು ನಮ್ಮ ಪೇಟೆಯಲ್ಲಿ ಮಾರಿಗುಡಿ ಹತ್ರ 5 ಮಶಾನಗಳನ್ನು ಅಭಿವೃದ್ಧಿ ಮಾಡಿದ್ವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಬಂದಂಥ 5 ಕೋಟಿಯಲ್ಲಿ ಮಲ್ಲಾರಲ್ಲಿ ಮತ್ತು ನಮ್ಮ ಕೋತಲಕಟ್ಟೆಯಲ್ಲಿ SC ಕಾಲೋನಿಯಲ್ಲಿ ರಸ್ತೆಗಳನ್ನೆಲ್ಲ ಕಾಂಕ್ರೀಟ್ ರೋಡ್ ಮಾಡಿದ್ವಿ. ಈ ರೀತಿ ಅಭಿವೃದ್ಧಿ ತುಂಬಾ ಆಗಿದೆ, ಇಲ್ಲ ಅಂತ ಹೇಳುದಿಲ್ಲ. ತುಂಬಾ ಅನುದಾನ ಬಂದಿದೆ ಹೋದ ಸಾರಿ ನಮಗೆ. ಸರ್ಕಾರದ ಈ ಅನುದಾನ ಫಲಶ್ರುತಿಯನ್ನ ಕಾಣ್ತಾ ಇದೆಯಾ? ಖಂಡಿತ 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 ಖಂಡಿತ. ನೋಡಿ, ರಸ್ತೆಗಳೇ ಇರಲಿಲ್ಲ. ಪಂಚಾಯತ್ ಇರುವಾಗ ಎಷ್ಟು ಬರ್ತಿತ್ತು ಅನುದಾನ? ಖಾಲಿ 5 ಲಕ್ಷ 10 ಲಕ್ಷ ಬರ್ತಿತ್ತು. ಸುಮಾರು 38 ಕೋಟಿ ನಮಗೆ ಹಣ ಬಂದಿದೆ ಕಳೆದ ವರ್ಷ. ಪರಿಶಿಷ್ಟ ಜಾತಿಗೆ 5 ಕೋಟಿ ರಸ್ತೆಗಳನ್ನು ಮಾಡಿದ್ದೀವಿ. ಮತ್ತು ಈಗಾಗಲೇ ನಮಗೆ ರಸ್ತೆಗಳನ್ನು ಮಾಡಿದ್ವಿ, ಕೆರೆಗಳನ್ನು ಮಾಡಿದ್ವಿ, ಮಶಾನಗಳನ್ನು ಅಭಿವೃದ್ಧಿ ಮಾಡಿದ್ವಿ. ಈಗಾಗಲೇ 5 ಕೋಟಿ ಘನತ್ಯಾಜ್ಯಕ್ಕೆ ಬಂದಿದೆ. ಸೈಟಿನ ಸಮಸ್ಯೆ ಇರೋದ್ರಿಂದ ಹಾಗೆ ನಿಂತಿದೆ, ವರ್ಕ್ ಆರ್ಡರ್ ಆಗಿದೆ. ಅದಾದರೆ ಇಡೀ ರಾಜ್ಯ ಮಟ್ಟದಲ್ಲೇ ಈ ತ್ಯಾಜ್ಯಗಳನ್ನು ಯಾವ ರೀತಿ ವಿಲೆ ಮಾಡೋದು ತೋರಿಸ್ಕೊಡ್ತೀವಿ ನಾವು. ಇಡೀ ರಾಜ್ಯ ಮಟ್ಟದಲ್ಲೇ ನಂಬರ್ 1 ಮುನ್ಸಿಪಾಲ್ಟಿಯಾಗಿ ತೋರಿಸ್ಕೊಡ್ತೀವಿ. ಆ ರೀತಿ ಮಾಡ್ತೀವಿ. ಸ್ಥಳ ಇಲ್ಲದಿದ್ದರೂ ನಾವು ಈಗಾಗಲೇ ಕಳೆದ ವರ್ಷ ನಮಗೆ ರಾಜ್ಯ ಮಟ್ಟದ 2ನೇ ಸ್ಥಾನ ಸಿಕ್ಕಿದೆ ಕಾಪುಗೆ. ತ್ಯಾಜ್ಯ ವಿಲೇವಾರಿ 2ನೇ ಸ್ಥಾನ. ಫಸ್ಟ್ ಬ್ಯಾಂಗ್ಳೂರು, 2ನೇ ಸ್ಥಾನ ಕಾಪು ಸಿಕ್ಕಿದೆ. ಕೆಲಸ ಮಾಡದೆ ಸಿಗ್ತದಾ? ಕೆಲಸ ಮಾಡಿದಕ್ಕೆ ಕೊಟ್ಟಿರೋದಾರೆ ಮಾಡಿದ್ರಿ. ಇದಕ್ಕೆ ಕೂಡ ಅನುದಾನಗಳು ಬಂದಿವೆ. ಆ ನಿಟ್ಟಿನಲ್ಲಿ ಈಗ ಪುರಸಭೆ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದೆ. ಆದ್ರೆ ಆ ಅನುದಾನಗಳಲ್ಲಿ ನೀವು ಬಳಸಿಕೊಂಡಿರುವಂತಹ ಕ್ಷೇತ್ರಗಳಿಗೆ ಆ ಅನುದಾನವನ್ನ ನೀವು ವಿನಿಯೋಗ ಮಾಡುವಾಗ ಈ ಬಸ್ ನಿಲ್ದಾಣದ ಸಮಸ್ಯೆ ಆಗಿರ್ಬೋದು. ಯಾಕಂದ್ರೆ ಬಸ್ ಸಮಸ್ಯೆ ಅಲ್ಲ, ನಮಗೆ ಸ್ಥಳ ಸಮಸ್ಯೆ. ಸ್ಥಳದ ಸಮಸ್ಯೆ ನೀವು ಆಗ್ಲಿಂದ ಸಹ ಹೇಳ್ತಾನೆ ಇದ್ದೀರಾ. ಈಗ ಅಲ್ಲಿ ಸ್ಥಳದ ಸಮಸ್ಯೆ, ನಮಗೆ ಖಾಸಗಿಯವರು ಯಾರಾದ್ರೂ ಒಂದು ಸ್ಥಳವನ್ನ ಖಂಡಿತವಾಗಿ ನಾವು ಮಾಡ್ತೀವಿ. ಈ ರೆಡಿ ಇದ್ದೀವಿ ನಾವು. ಖಾಸಗಿಯರು ಕೊಟ್ರೆ ಅದಕ್ಕೆ ಮುನ್ಸಿಪಾಲಿಟಿಯಿಂದ ಸ್ಪೆಂಡ್ ಮಾಡಿ ಕೊಡ್ತೀವಿ, ಇಲ್ಲ ಅಂತ ಹೇಳುದಿಲ್ಲ. ನಾವು ಮಾಡಿ ಕೊಡ್ತೀವಿ. ಆದ್ರೆ ಸ್ಥಳದ ಸಮಸ್ಯೆ ದೈವಿಯಲ್ಲಿ ಮಾತ್ರ, ಅದೇ ನಮಗೆ ದೊಡ್ಡ ಪರಿಣಾಮ ಬೀರ್ತಾ ಇರೋದು. ಇಲ್ಲದೆ ಖಂಡಿತವಾಗಿಯೂ ಇಷ್ಟೊತ್ತಿಗೆ ಒಳ್ಳೆ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡ್ತಿದ್ವಿ. ಈಗಾಗಲೇ ಕಳೆದ ಬಾರಿ ನಾವು ಕಳೆದ ಇದರಲ್ಲಿ ಮಾತಾಡ್ತಾ ಇದ್ವಿ, ಆಟೋ ರಿಕ್ಷಾ ಚಾಲಕರ ಬಗ್ಗೆ ಮಾತಾಡ್ತಾ ಇದ್ವಿ. ಆಟೋ ರಿಕ್ಷಾ ಚಾಲಕರಿಗೆ ನಿಮ್ಮ ಪುರಸಭೆಯಿಂದ ಯಾವ ರೀತಿಯಾದ ಕೆಲಸಗಳನ್ನ ನೀವು ಮಾಡಿಕೊಟ್ಟಿದ್ದೀರಿ? ಅವರನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯ ರೂಪುರೇಷೆಗಳೀಗ ನಿರ್ಮಾಣ ಮಾಡಿದ್ದೀರಿ? ಅಭಿವೃದ್ಧಿ ಪಡಿಸೋದಲ್ಲ, ಈ ಕೋತಲಕಟ್ಟೆಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಿಲ್ದಾಣ ಮಾಡಿಕೊಟ್ಟಿದ್ವಿ, ಆಟೋ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ವಿ. ಬೇಕಾದ್ರೆ ಬರುವಾಗ ನೋಡಿ, ರೈಟ್ ಸೈಡಲ್ಲಿ ಇದೆ ಆಟೋ ನಿಲ್ದಾಣ ಮಾಡಿಕೊಟ್ಟಿದ್ವಿ. ಪೇಟೆಯಲ್ಲಿ ಮಾಡಲಿಕ್ಕೆ ಅಷ್ಟು ಜಾಗ ಇಲ್ಲ ನಮಗೆ. ಯಾಕಂದರೆ ಈ ಪಾರ್ಕಿಂಗೇ ದೊಡ್ಡ ಸಮಸ್ಯೆ ಇದೆ ಅಲ್ಲಿ ಪೇಟೆಯಲ್ಲಿ ಹೈವೇಲಲ್ಲ, ಪೇಟೆಯಲ್ಲಿ ಮಾತ್ರ. ಈಗ ವೆಹಿಕಲ್ಗಳು ಅವ್ರು ಹೇಳಿದ್ರು ಆಗಲೇ, ಒಬ್ಬರು ಪಬ್ಲಿಕ್ ಫೋನ್ ಮಾಡಿ, ವೆಹಿಕಲ್ಗಳ ಅಡ್ಡಾದಿಡ್ಡಿ ನಿಲ್ಲಿಸ್ತಾರೆ ಎಂಬುದಾಗಿ. ಅಲ್ಲಿ ಮಾಡಲಿಕ್ಕೆ ನಮಗೆ ಪಾರ್ಕಿಂಗ್ ದೊಡ್ಡ ಸಮಸ್ಯೆ ಇದೆ. ರಸ್ತೆಗಳಲ್ಲಿ ಅದೆಲ್ಲ ಮಾಡಿದರೆ ನಮಗೆ ಜಾಗನೇ ಇಲ್ಲ ಅಂತ ವ್ಯವಸ್ಥೆ. ಈಗ
ಏನು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಎಲ್ಲೆಲ್ಲಿ ಆಟೋ ನಿಲ್ಲಬೇಕು, ಎಲ್ಲೆಲ್ಲಿ ಕಾರ್ ನಿಲ್ಲಬೇಕು, ಎಲ್ಲೆಲ್ಲಿ ಬೈಕ್ ನಿಲ್ಲಬೇಕು ಎಂಬುದಾಗಿ ನಾವು ಐಡೆಂಟಿಫೈ ಮಾಡಿದರೆ ಮುಂದೆ ಅದಕ್ಕೆ ನಾವು ಪ್ರಯತ್ನ ಮಾಡಬಹುದು ಅವರ ಅಭಿವೃದ್ಧಿಗೆ. ಈಗ ಅವರು ನಿಮ್ಗೆ ಮನವಿಯನ್ನ ಮಾಡಿಲ್ವಾ ಯಾರು ಕೂಡ? ಆಟೋ ರಿಕ್ಷಾ ಪೇಟೆಯಲ್ಲಿ ಯಾರು ಮಾಡಲಿಲ್ಲ. ಹೊರಗಡೆಯಲ್ಲಿ ನಮ್ಮ ಕೋತಲಕಟ್ಟೆಯಲ್ಲಿ ಕೈಪುಂಜಾಲೆ ಒಂದು ಬಂದಿದೆ, ನಾವು ಮಾಡಿಕೊಟ್ಟಿದ್ದೆ SFCಯಲ್ಲಿ. ಹೈವೇಲಿ ಬರ್ತಾ ಇದೆ ಮಾಡಿಕೊಡ್ಬೇಕೆಂಬುದಾಗಿ. ಖಂಡಿತ ಹೈವೇಲಿ ಈಗ ಮುಖ್ಯವಾಗಿ ಸಮಸ್ಯೆ ಬಂದಿರತಕ್ಕಂಥ ಅಲ್ಲಿ ಜಾಗ ಇಲ್ಲ. ಹೈವೇಲಿ ನಮಗೆ ಆಟೋ ರಿಕ್ಷಾದವರು ಹಲವು ಬಾರಿ ನಮಗೆ ಲೆಟರ್ ಕೊಟ್ಟಿದ್ದಾರೆ. ಹೈವೇ ಮಾರ್ಜಿನ್ ಬಿಟ್ಟು ನಾವು ಮಾಡಬೇಕಾಗ್ತದೆ, ಇಲ್ಲಿದ್ರೆ ಹೈವೇರು ನಮಗೆ NOC ಕೊಡುದಿಲ್ಲ. ಸರ್ವಿಸ್ ರೋಡ್ ಇಂದ ಒಳಗೆ ಮಾಡ್ಲಿಕ್ಕೆ ಕೊಡುದಿಲ್ಲ ಅವರು. ನೋಡಿ ಎಲ್ಲಾದ್ರೂ ಉಂಟಾ? ಕೊಡುದಿಲ್ಲ ಅವರು. ಆ ಸರ್ವಿಸ್ ರೋಡ್ ಬಿಟ್ಟ ನಂತರ ಕೊಡೋದು. ಅಲ್ಲಿ ಜಾಗ ಇಲ್ಲ, ಸರ್ಕಾರಿ ಜಾಗ. ಹಾಗಾದ್ರೆ ಅದಕ್ಕೆ ಬದಲಿ ವ್ಯವಸ್ಥೆ ಏನ್ ಮಾಡ್ತೀರಾ ನೀವು? ಖಾಸಗಿ ಅವರು ಯಾರು ಜಾಗ ಕೊಡಬೇಕು. ಈಗಾಗಲೇ ಮಾರಿಗುಡಿ ಹತ್ರ ಕೇಳಿದ್ವಲ್ಲ, ಅದೇ ರೀತಿ ಆಚೆ ಬದಿಯಲ್ಲಿ ಯಾರು ನಮಗೆ ಒಂದು ವರ್ಷ ಜಾಗ ಕೊಟ್ರೆ ಖಂಡಿತವಾಗಿ ನಿಲ್ದಾಣ ಮಾಡಿ ಕೊಡ್ತೀವಿ ಅಲ್ಲಿ. ಆ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೆ. ಆಗ್ಲೇ ನಾವು ತಮ್ಮ ಹತ್ರ ಹೇಳಿದ್ದೀನಿ, ಪಬ್ಲಿಕ್ ಹತ್ರ ನಾವು ಮಾತಾಡಿ ರಿಕ್ವೆಸ್ಟ್ ಮಾಡಿ ಏನಾದ್ರು ಮಾಡಿ ಕೊಡ್ತೀವಿ. ಈಗ ಅದೇ ಪಬ್ಲಿಕ್ ಸರ್ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಮ್ಗೆ ಯಾಕೆ ನಮ್ಮ ಪುರಸಭೆ ಇದ್ರ ಬಗ್ಗೆ ಯಾವುದೇ ರೀತಿಯ ಜಾಗ ಇಲ್ಲಲ್ಲ? ಮುಖ್ಯವಾಗಿ ಹೇಳಿದ್ರಿ, ಖಂಡಿತ ನೀವು ಜಾಗದ ಸಮಸ್ಯೆನ ಆಗ್ಲಿಂದನೂ ಕೂಡ ಹೇಳ್ತಾನೆ ಬಂದಿದ್ದೀರಾ. ನೀವು ಹೇಳೋ ರೀತಿಯಲ್ಲಿ ಜಾಗದ ಸಮಸ್ಯೆ ಬಹಳ ಇದೆ ಅಂತಾನೆ ಹೇಳ್ತಿದ್ರ. ಆದ್ರೆ ಸಾರ್ವಜನಿಕರ ಅವರು ತಮ್ಮ ಅಳಲನ್ನ ತೋಡ್ಕೋತಾರೆ, ನಮಗೆ ಈ ರೀತಿಯಾದ ಸಮಸ್ಯೆಗಳು ಬಂದಿವೆ, ನಮಗೆ ಜಾಗದ ಸಮಸ್ಯೆಯನ್ನ ನೀವು ಇಟ್ಕೊಂಡು ಈ ರೀತಿಯಾದ ನಿಮ್ಮ ಕೆಲಸ ನಮ್ಮ ಆಗ್ಬೇಕಾದಂತಹ ಕೆಲಸಗಳನ್ನ ವಿಳಂಬ ಮಾಡ್ತಾ ಹೋದ್ರೆ ನಾವೇನ್ ಮಾಡ್ಬೇಕು? ಹಾಗಾದ್ರೆ ಇಲ್ಲಿ ಇಲ್ಲ, ಸರ್ಕಾರಿ ಜಾಗದಲ್ಲಿ ನಾನು ಪ್ರೈವೇಟ್ ಅಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಬಿಡ್ತಾರ? ಈಗ ನಿಮ್ಮ ಜಾಗದಲ್ಲಿ ಬಂದು ನಾನು ಮಾಡಿದ್ರೆ ಬಿಡ್ತೀರಾ ನೀವು? ಬಿಡಲ್ಲ. ಜಾಗದ ವ್ಯವಸ್ಥೆ ಇದ್ರೆ ಖಂಡಿತ ಅಲ್ಲಿ ನಮ್ಮ ಪೇಟೆಯಲ್ಲಿ ಹೈವೇಗೆ ಹೋಗುವಾಗ ಎಲ್ಲೂ ಗೌರ್ಮೆಂಟ್ ಜಾಗ ಇಲ್ಲ. ಒಂದೂವರೆ ಸೆನ್ಸು, ಒಂದು ಅರ್ಧ ಸೆನ್ಸು ಜಾಗ ಸಿಗಲ್ಲ. ಪ್ರೈವೇಟ್ ಜಾಗದಲ್ಲಿ ನಾನು ಹೋದ್ರೆ ನಾನು ಬಿಡ್ತಾರ? ನಮ್ಮ ಮೇಲೆ ಕೇಸ್ ಆಗ್ತಾರೆ. ಹಾಗಾದ್ರೆ ಈ ಬಗ್ಗೆ ಪುರಸಭೆ ಈಗ ಮುಂದೆ ನೀವು ಯಾವ ರೀತಿಯಾದ ಯೋಜನೆ? ಅದೇ ನಾನು ಹೇಳಿದ್ನಲ್ಲ ತಮಗೆ, ಒಂದೆರಡು ಕಡೆ ಖಾಸಗಿ ಇದ್ದಿದ್ದೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಆ ಪ್ರಯತ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಖಂಡಿತವಾಗಿ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಪುರಸಭೆ ಯಾವ ರೀತಿ ಯೋಜನೆಗಳನ್ನ ಈಗ ಮುಂದೆ ಇಟ್ಕೊಂಡಿದೆ ಕಾಪುವನ್ನ ಅಭಿವೃದ್ಧಿ ಪಡಿಸುವ? ಎರಡು ಬದಿಯಲ್ಲಿ ಹೈವೇಲಿ ಒಂದೆರಡು ಬಸ್ ಸ್ಟಾಂಡ್ ನಿಲ್ದಾಣ ಮಾಡಬೇಕು. ಬಸ್ ನಿಲ್ದಾಣ ಒಂದು ಜಾಗ ಸಿಕ್ಕರೆ ಆಟೋಗಳು ಸಹ ಅದೇ ಬದಿಯಲ್ಲೇ ಒಂದು ಸ್ಟ್ಯಾಂಡ್ ಮಾಡಿ ಕೊಡ್ಬೇಕು ಅವರಿಗೆ. ಆಟೋ ರಿಕ್ಷಾ ನಾವು ಮಾಡ್ತೀವಿ. ಸರ್ಕಾರಿ ಜಾಗ ಸಿಕ್ಕರೆ ಮಾತ್ರ ಖಂಡಿತ ಆ ನಿಟ್ಟಿನಲ್ಲಿ. ಯಾಕಂದ್ರೆ ಮುಖ್ಯವಾಗಿ ನಮಗೆ ಸರ್ಕಾರಿ ಜಾಗ ಇಲ್ಲ, ಪ್ರೈವೇಟ್ ಜಾಗ ಇರುವುದರಿಂದ ಸಮಸ್ಯೆ ಇದೆ. ಆ ಪ್ರೈವೇಟ್ ಜಾಗದವ್ರು ಯಾರ್ಯಾರು ನಮಗೆ ಸ್ಪಂದಿಸಿ ಜಾಗವನ್ನು ಏನಾದ್ರು ದಾನವಾಗಿ ಪುರಸಭೆ ಕೊಟ್ಟರೆ ಆ ಆಟೋ ಸ್ಟ್ಯಾಂಡ್ಗಳಿಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಖಂಡಿತ ಇದು ಮಾಡ್ತೀವಿ ನಾವು. ನಮ್ಮ ಬಾಡಿ ಗಮನಕ್ಕೆ ತಂದು ಖಂಡಿತವಾಗಿ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಈ ರೀತಿ ಸಮಸ್ಯೆ ಆಗ್ತಾ ಇರೋದ್ರಿಂದ ಅಲ್ಲಿಯ ಜನರು ಆರೋಪಿಸ್ತಾ ಇರೋದೇನಪ್ಪ ಅಂದ್ರೆ ನಮ್ಗೆ ಸೇಮ್ ನಮ್ಗೆ ನೀವು ಪುರಸಭೆ ಹೇಳ್ತಾನೆ ಬಂದಿದೆ. ಈಗ ನೀವು ಕೂಡ ಹೇಳ್ತಾನೆ ಇದ್ದೀರಿ ನಮ್ಗೆ ಅಲ್ಲಿ ಜಾಗದ ಸಮಸ್ಯೆ ತುಂಬಾ ಬಹಳ ಸಮಸ್ಯೆ ಇದೆ ಜಾಗದ ಕುರಿತಾಗಿ. ಆದ್ರೆ ಆಟೋ ರಿಕ್ಷಾ ಚಾಲಕರಾಗಿರ್ಬೋದು ಅಥವಾ ಅಲ್ಲಿಯ ಸ್ಥಳೀಯರಾಗಿರ್ಬೋದು, ಅಲ್ಲಿಯ ಸಾರ್ವಜನಿಕರಾಗಿರ್ಬೋದು, ನಮ್ಮ ಪುರಸಭೆ ನಮ್ಮ ಕಾಪುವಿಗೆ ಏನಾದ್ರೂ ಅಭಿವೃದ್ಧಿಯ ಕೊಡುಗೆಗಳನ್ನ ಕೊಡುತ್ತೆ. ಈಗಾಗಲೇ ಕಳೆದ ಫೋನ್ನಲ್ಲಿ ಕಾಲ್ ಮಾಡಿದಂತಹ ಅವರು ಹೇಳಿದ್ರು, ರಾಯಪ್ಪನವರು ತುಂಬಾ ಅಭಿವೃದ್ಧಿ ಕೆಲಸಗಳನ್ನ ಈಗ ಪುರಸಭೆ ಮುಖ್ಯಾಧಿಕಾರಿಯಾಗಿ ಇದ್ಕೊಂಡು ಮಾಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಪುರಸಭೆ ಈಗ ಸಾರ್ವಜನಿಕರಿಗೆ ಏನ್ ಹೇಳ್ತೀರಾ ಈಗ ನೀವು ಹಾಗಾದ್ರೆ ಈ ಕುರಿತಾಗಿ? ನೋಡಿ, ಮುಖ್ಯವಾಗಿ ಏನಾರು ಅಭಿವೃದ್ಧಿ ಮಾಡಬೇಕಾದ್ರೆ ಈಗ ಒಂದು ಸಣ್ಣ ಬಿಲ್ಡಿಂಗ್ ಕಟ್ಟಬೇಕು, ಜಾಗ ಬೇಕಲ್ವಾ? ಖಂಡಿತ ಬೇಕಲ್ವಾ? ಹೌದು. ನಾವು ಎಕ್ವರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಎಕ್ವರಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೆನ್ಸಿಗೆ 5 ಲಕ್ಷ 10 ಲಕ್ಷ ಹೇಳ್ತಾರೆ ಅಲ್ವಾ? ಈಗ ಜಾಗ ಸರ್ಕಾರಿ ಜಾಗ ಇದ್ರೆ ಖಂಡಿತವಾಗಿ ನಾವು ಇಷ್ಟು ಸಮಯ ಕಾಯ್ಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ವಿಸ್ ರೋಡ್ ಮುಗಿದ ಮೇಲೆ ಪ್ರೈವೇಟ್ ಜಾಗ ಬರ್ತಾ ಇದೆ. ನಾವೇನ್ ಮಾಡೋದು ಹೇಳಿ? ನಿಮ್ಮ ಸರ್ವಿಸ್ ರೋಡ್ ಮುಗಿದ್ಕೊಡ್ಲೆ ಪ್ರೈವೇಟ್ ಜಾಗ. ಅಲ್ಲಿ ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ಏನ್ ಮಾಡ್ಬೇಕಾಯ್ತು, ಅವರು ಸ್ವಲ್ಪ ಎಕ್ವರಿ ಮಾಡಿ ಈ ಸ್ಟ್ಯಾಂಡ್ಗಳಿಗೆ, ಆಟೋ ಸ್ಟ್ಯಾಂಡ್ಗಳಿಗೆ, ಬಸ್ ಸ್ಟ್ಯಾಂಡ್ಗೆ ಜಾಗ ಕೊಡ್ಬೇಕಾಯ್ತು ಅವರು. ಅದು ಮಾಡಲಿಲ್ಲ ಅವರು. ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ಸ್ವಲ್ಪ ಎಕ್ವರಿ ಜಾಸ್ತಿ ಮಾಡ್ಬೇಕಾಯ್ತು ಅವರು. ಈ ಆಟೋ ಸ್ಟ್ಯಾಂಡ್ಗಳಿಗೆ, ಬಸ್ ನಿಲ್ದಾಣಕ್ಕೆಲ್ಲ ಸರ್ವಿಸ್ ರೋಡ್ ಬದಿಯಲ್ಲಿ ಎಲ್ಲೂ ಜಾಗ ಇಲ್ಲ. ಈ ಉದಾಹರಣೆ ನಮ್ಮ ಕಾಪಲ್ಲಿ ಆ ಫ್ಲೈಓವರ್ ಕೆಳಗಡೆ ರೋಡಲ್ಲೇ ಸೈಡಲ್ಲೇ ಜಾಗ ಇದೆಯಲ್ಲ, ಅಲ್ಲಿ ಆಟೋ ನಿಲ್ಸಿದ್ದಾರೆ ನೋಡಿ. ಫ್ಲೈಓವರ್ ಕೆಳಗೆ ಜಾಗನೇ ಇಲ್ಲ ಅವರಿಗೆ, ಪಾಪ. ಜಾಗದ ಸಮಸ್ಯೆಯಿಂದ ಅವ್ರು ಅದರಲ್ಲೇ ಬದಿಯಲ್ಲಿ ನಿಲ್ಸಿದ್ದಾರೆ. ಬದಿಯಲ್ಲೇ ಫ್ಲೈಓವರ್ ಬದಿಯಲ್ಲ ನೋಡಿ, ಹೈವೇಲೆ ಸರ್ವಿಸ್ ರೋಡ್ ಬರ್ತದೆ ನೋಡಿ. ಅವರೇ ಅಷ್ಟು ಸಮಸ್ಯೆಯಲ್ಲಿದ್ದಾರೆ. ಈಗ ನಮಗೆ ಜಾಗ ಇದ್ರೆ ನಮಗೂ ಗೊತ್ತಿದೆ ಅವರ ಸಮಸ್ಯೆ ಏನದು. ಡೈಲಿ ಅವ್ರು ನನ್ನೊಟ್ಟಿಗೆ ಮಾತಾಡ್ತಾರೆ ಪಾಪ. ಆದ್ರೂ ನಮಗೆ ನಮ್ಮ ಜಾಗ ಇಲ್ಲದೇ ಇರೋದ್ರಿಂದ ನಾವು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ.
ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕಾಪುವಿನಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತೆ. ಸಂತೆ ನಡೆಯುವ ಸಂದರ್ಭದಲ್ಲಿ ಜನಜಂಗುಳಿಯೇ ತುಂಬುತ್ತೆ ಅಲ್ಲಿ. ಖಂಡಿತ ಜನರಾಶಿಯೇ ಇರುತ್ತೆ ತುಂಬಾ. ಆದ್ರೆ ಅವರು ಇಡೀ ಶಾಪವನ್ನು ಆಗ್ತಾ ಇದ್ದಾರೆ, ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಇಲ್ಲಿ ಅಧಿಕಾರಿಗಳು. ಯಾಕೆ ಈ ರೀತಿಯಾದ ಯಾವುದು ಈ ಕುರಿತಾಗಿ ಅವರು ಯಾವ ರೀತಿಯಾದ ಕಾರ್ಯಾಚರಣೆಗಳನ್ನ ಮಾಡ್ತಾ ಇಲ್ಲ, ಕಾರ್ಯಕ್ರಮವನ್ನು ಕೈಗೊಳ್ತಾ ಇಲ್ಲ? ಕಾನೂನಿನ ಬಗ್ಗೆ ನಾವು ಹೋಗಿ ಮಾತಾಡ್ಬೇಕಾ, ಸರ್ಕಾರದ ಕುರಿತಾಗಿ ಮಾತಾಡ್ಬೇಕಾ, ಪುರಸಭೆ ಕುರಿತಾಗಿ ಮಾತಾಡ್ಬೇಕಾ? ಟೋಟಲ್ ಆಗಿ ಕನ್ಫ್ಯೂಸ್ ಆಗಿದ್ದಾರೆ ಈಗ. ನೋಡಿ, ಮೊದಲೇ ನಾನು ಕಾಪು ಬರ್ಲಿಕ್ಕೆ ಮೊದಲೇ ಸಂತೆ ರೋಡಲ್ಲಿ, ಸರ್ವಿಸ್ ರೋಡಲ್ಲಿ ನಡೀತಿತ್ತು ಮುಂಚೆ. ನೀವು ಗಮನಿಸಿ, ಈಗ ಪ್ರೈವೇಟ್ ಜಾಗದಲ್ಲಿ 1.5 ಎಕರೆ ಇದಲ್ಲಿ ಸೆಣೆ ಅಂತೇಳಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಫ್ರೀಯಾಗಿ ಕೊಟ್ಟಿದ್ದಾರೆ. ಆ ಒಳಗೆ ಜಾಗದಲ್ಲಿ ನಾವು ಹಾಕಿದ್ವಿ. ಈಗ ಯಾವುದನ್ನ? ಸಂತೆನ ಹಾಕಿದ್ದೀವಿ. ಸಂತೆ ಒಳಗಿನ ಜಾಗದಲ್ಲಿ ನಡೀತಾ ಇದೆ. ಮತ್ತು ಸೈಡಲ್ಲಿ ಯಾರೂ ಸರ್ವಿಸ್ ರೋಡಲ್ಲಿ ಇರಲಿಲ್ಲ, ವೆಹಿಕಲ್ ಮಾತ್ರ ನಿಲ್ಲಿಸ್ತಾರೆ ಬಿಟ್ಟರೆ ಉಳಿದಂಥದ್ದೆಲ್ಲ ರೋಡ್ ಬದಿಯಲ್ಲಿ ಉಂಟು. ಮತ್ತು ಪ್ರೈವೇಟ್ ಜಾಗದಲ್ಲಿ ಸಂತೆ ನಡೀತಾ ಇದೆ. ನೀವು ನೋಡಿ, ಗಮನಿಸಿ, ಕಳೆದ 2 ವರ್ಷಗಳಿಂದ ಆ ಜಾಗ ಧರ್ಮಕ್ಕೆ ನಮಗೆ ಫ್ರೀಯಾಗಿ ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರು, ಶೆಣೆಯವರು, ಪೇಟೆಯಲ್ಲಿರೋರು. ಬೇರೆ ಯಾರೂ ಕೊಡೋದಿಲ್ಲ, 1 ರೂಪಾಯಿ ನಮಗೆ ಚಾರ್ಜ್ ಮಾಡಲಿಲ್ಲ. ಇವತ್ತು ಅಲ್ಲಿ ಸಂತೆ ಬರೋರು ಅಷ್ಟು ಫ್ರೀಯಾಗಿ ಬರ್ತಾರೆ. ಅಂದರೆ ವೆಹಿಕಲ್ಗಳನ್ನು ಈ ಸರ್ವಿಸ್ ರೋಡಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಪ್ರಾಬ್ಲಮ್ ಅದು ನಮಗೆ. ಇಲ್ಲಿದ್ರೆ ಅಲ್ಲಿ ಸಂತೆಗೆ ಏನೂ ಸಮಸ್ಯೆ ಇಲ್ಲ. ಉದಾಹರಣೆ ನೋಡಿ, ನಮ್ಮ ಕಾಪಲ್ಲಿ ಎಲ್ಲ ಸರ್ವಿಸ್ ರೋಡಲ್ಲಿ ಯಾರೂ ವ್ಯಾಪಾರ ಮಾಡೋದಿಲ್ಲ. ಬದಿಯಲ್ಲೇ ಒಳಗೆ 50% ಒಳಗೆ ಇಟ್ಟಿದ್ದಾರೆ. ಅರ್ಧ ರೋಡ್ ಬದಿಯಲ್ಲಿ, ಅಂದರೆ ನಮ್ಮ ಸರ್ವಿಸ್ ರೋಡ್ ದಾಟಿ ಬದಿಯಲ್ಲಿ ನಮ್ಮ ಜಾಗ ಇದೆ, ಮಾರ್ಕೆಟಿಂಗ್ ಜಾಗ ಬದಿಯಲ್ಲೇ ಇಟ್ಟಿದ್ದಾರೆ. ಎಲ್ಲೂ ರೋಡಲ್ಲಿ ಮಾರ್ಕೆಟ್ ಮಾಡೋದು. ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ವ್ಯವಸ್ಥೆ ಅಂದರೆ ಪರ್ಮನೆಂಟ್, ಪ್ರೈವೇಟ್ ಜಾಗ ಇಲ್ಲ, ಪರ್ಮನೆಂಟ್ ಮಾಡ್ಲಿಕ್ಕೆ ಬರೋದು. ತಾತ್ಕಾಲಿಕ ಅವ್ರು ಸೀಟ್ ಹಾಕ್ಕೊಳ್ತಾರೆ, 1 ದಿನಕ್ಕೆ ಮಟ್ಟ ವಾಪಸ್, ಸಂಜೆ ಒಳಗೆ ವಾಪಸ್ ಹೋಗ್ತಾರೆ. ಅಲ್ಲಿ ಏನು ಬೇಕು, ಮಳೆಗಾಲದಲ್ಲಿ ಏನು ಬೇಕು ಅದೆಲ್ಲ ಏನು ಜಲ್ಲಿಗಿಲ್ಲ ಹಾಕಿ ನೀರಿಲ್ದಾಗೆ ಜನರಿಗೆ ಓಡಾಡಲಿಕ್ಕೆ ವ್ಯವಸ್ಥೆ ನಾವು ಮಾಡಿಕೊಟ್ಟಿದ್ವಿ. ಪ್ರೈವೇಟ್ ಜಾಗದಲ್ಲಿ ಹಾಕಿ ವ್ಯವಸ್ಥೆ ನಾವು ಮಾಡಿಕೊಟ್ಟಿದ್ವಿ. ಜನ ಹೋಗಿ ಬರಲಿಕ್ಕೆಲ್ಲ, ಸಂತೆ ಮಾಡುವವರಿಗೆ ಯಾರಿಗೆ ನಾಗರಿಕ ತೊಂದರೆ ಆಗಬಾರ್ದು ಅಂತ ಅದೆಲ್ಲ ಮಾಡಿಕೊಟ್ಟಿದ್ವಲ್ಲ. ವಿಸಿಟ್ ಮಾಡಿ ತಾವು ತಮ್ಮವ್ರು ಕಳಿಸಿ ವಿಸಿಟ್ ನೋಡ್ಲಿಕ್ಕೆ, ಈ ಬಾರಿ ಸಂತೆಯಲ್ಲಿ ನೋಡ್ಲಿ ವ್ಯವಸ್ಥೆ ಮಾಡಿದ್ವಿ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗ ನೀವು ಪುರಸಭೆ ಈ ನಿಟ್ಟಿನಲ್ಲಿ ಮುಂದೆ ಏನ್ ಮಾಡುತ್ತೆ, ಜನಗಳಿಗೆ ಸ್ಪಂದನೆಯನ್ನ ಮಾಡ್ತೀರಾ, ಅಲ್ಲಿ ಸಾರ್ವಜನಿಕರಿಗೆ ಆಗುವಂತಹ ತೊಂದರೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ನೀವು ಕೈ ಜೋಡಿಸ್ತೀರಾ? ಕೊನೆಯದಾಗಿ ನೀವು ಒಟ್ಟಾರೆಯಾಗಿ ಕಾಪು ಭಾಗದ ಒಂದು ಪುರಸಭೆಯ ಮುಖ್ಯಾಧಿಕಾರಿಯಾಗಿ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಈ ವಿಷಯದ ಕುರಿತಾಗಿ? ಖಂಡಿತ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ. ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡಲೇ ಅದನ್ನ ನಾವು ವ್ಯವಸ್ಥೆ ಮಾಡ್ತೀವಿ ನಾವು ಹೇಳಿದಾಗೆ. ಮತ್ತೆ ಹೈವೇಲಿ ಮಾತ್ರ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಸ್ ಸ್ಟ್ಯಾಂಡ್ ನಿಲ್ದಾಣಗಳಿಗೆ ಬಗ್ಗೆ ಅದನ್ನು ನಾವು ಮಾಡ್ತೀವಿ. ಆಟೋ ಸ್ಟ್ಯಾಂಡ್ಗಳಿಗೆ ಮಾತ್ರ ಜಾಗ ಸಿಕ್ಕರೆ ನಾವು ಖಂಡಿತವಾಗಿ ಮೂಲಭೂತ ಸೌಕರ್ಯವನ್ನು ಕೊಡಿಸಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಜಾಗ ನಮಗೆ ಲಭ್ಯ ಆಗಬೇಕು. ನಾನು ಮತ್ತೆ ಸುಮ್ಮನೆ ಹೇಳಲಿಕ್ಕೆ ಆಗುದಿಲ್ಲ. ಬಸ್ ಸ್ಟ್ಯಾಂಡ್ ವ್ಯವಸ್ಥೆಗೆ ಮಾತ್ರ ಖಂಡಿತವಾಗಿ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಈಗ ಖಂಡಿತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಸಾರ್ವಜನಿಕ ಯಾವುದೇ ರೀತಿ ನೇರವಾಗಿ ಬಂದು ನಮ್ಮ ಹತ್ರ ಮಾತಾಡ್ಬೋದು. ನಾನು ರೋಡಲ್ಲಿ ಇರ್ತೇನೆ, ಬೆಳಿಗ್ಗೆ 6 ಗಂಟೆಗೆ ನೇರವಾಗಿ ನನ್ನ ಹತ್ರ ಮಾತಾಡ್ಬೋದು. ನಾನು ನೇರವಾಗಿ ಬೆಳಿಗ್ಗೆ 6 ಗಂಟೆಗೆ ನಾನು ಪೇಟೆ ರೌಂಡ್ ಆಗ್ತಾವೆ, ಸಮಸ್ಯೆ ನೇರವಾಗಿ ನನ್ನ ಹತ್ರ ಮಾತಾಡ್ಬೋದು. ಯಾರು ಮಾತಾಡ್ತಾರೆ ಈಗಲೂ ಸಹ, ಖಂಡಿತವಾಗಿ ಅದರಲ್ಲಿ ಬಗ್ಗೆ ಚಿಂತೆ ಇಲ್ಲ. ಮತ್ತೆ ಜನರ ಆ ಕಷ್ಟಗಳಿಗೆ ನಾವು ಸ್ಪಂದಿಸ್ತೀವಿ ಖಂಡಿತವಾಗಿ. ಖಂಡಿತ ಅದು. ಇಷ್ಟೊತ್ತು ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಈಗಾಗಲೇ ನಾವು ನೋಡ್ತಾ ಇದ್ವಿ, ರಾಯಪ್ಪರವರ ಮಾತುಗಳನ್ನ ಕೂಡ ಕೇಳಿದ್ವಿ. ಕಾಪುವಿನಲ್ಲಿ ಈ ಒಂದು ವಿಷಯವಾಗಿ ಕುರಿತಾಗಿ ಮುಖ್ಯವಾಗಿ ಕಾಡ್ತಾ ಇರತಕ್ಕಂತಹ ಸಮಸ್ಯೆ ಅಂದ್ರೆ ಜಾಗದ ಸಮಸ್ಯೆ. ರಾಯಪ್ಪ ಅವರು ಹೇಳ್ತಾ ಇರೋ ಹಾಗೆ ಅಲ್ಲಿ ಜಾಗದ ಸಮಸ್ಯೆ ವಿಪರೀತವಾಗಿದ್ದು, ಒಂದು ವೇಳೆ ಅವರಿಗೆ ಜಾಗದ ಸಮಸ್ಯೆ ಪರಿಹಾರ ಆದ್ರೆ ಅಲ್ಲಿ ಯಾರಾದರೂ ಖಾಸಗಿಯವರು ಜಾಗದ ವ್ಯವಸ್ಥೆನ ಇವರಿಗೆ ಕಲ್ಪಿಸಿ ಕೊಟ್ರೆ ಖಂಡಿತವಾಗಿ ಕಾಪುವಿನಲ್ಲಿ ಈ ರೀತಿಯಾದ ಬಸ್ ನಿಲ್ದಾಣ ಆಗಿರ್ಬೋದು ಅಥವಾ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅದನ್ನ ಆ ಒಂದು ಕೆಲಸವನ್ನ ಮಾಡೋದಕ್ಕೆ ಪುರಸಭೆ ರೆಡಿ ಇದೆ ಅಂತ ಈಗ ಅವರು ಆಲ್ರೆಡಿ ಹೇಳಿದ್ದಾರೆ. ಎಲ್ಲಾ ರೀತಿಯಾದ ಕೆಲಸ ಕಾರ್ಯಗಳು, ಎಲ್ಲಾ ರೀತಿಯಾದ ಯೋಜನೆಗಳು ಕೂಡ ಅಲ್ಲಿ ಅನುದಾನದ ಅಡಿಯಲ್ಲಿ ಎಲ್ಲವೂ ಕೂಡ ಸುಗಮವಾಗಿಯೇ ನಡೀತಾ ಇದೆ ಅಂತ ಈಗ ರಾಯಪ್ಪನವರು ನಮ್ಮ ಜೊತೆ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಯಾರಾದರೂ ಸಹ ಜಾಗದ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ರೆ, ಒಂದು ವೇಳೆ ಅವರು ಆಟೋ ರಿಕ್ಷಾ ಚಾಲಕರಿಗೆ, ಅಲ್ಲಿಯ ಸಾರ್ವಜನಿಕರಿಗೆ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಎನ್ನುವಂತಹ ಭರವಸೆಗಳನ್ನ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅಥವಾ ಹೀಗೆ ಮುಂದುವರಿಯುತ್ತಾ ಅನ್ನೋದನ್ನಷ್ಟೇ ನಾವು ಕಾದು ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.